भीकरं न बोधितार्कभास्वरं न मत्सुरारिनिर्जलं न काधिकापदुद्धरं सुरेश्वरं निधीश्वरं गजेश्वरं गणेश्वरं महेश्वरं तमाश्रये परात्परं निरन्तरम् जय गणेश जय गणेश जय गणेश पाहिमा जय गणेश जय गणेश जय गणेश जय गणेश जय गणेश जय गणेश पाहिमा जय गणेश जय गणेश जय गणेश ಶಾರದಾ ಪೀಠ ಶೃಂಗೇರಿ ಶ್ರೀ ಶೃಂಗೇರಿ ಶಂಕರ ಮಠ ಕೋಟೆಕಾರಿ ಮಂಗಳೂರು ಶ್ರೀ ಗಣಪತಿ ಶ್ರೀ ಶಾರದಾ ಹಾಗೂ ಶ್ರೀ ಶಂಕರಾಚಾರ್ಯ ದೇವಸ್ಥಾನಗಳು ಗುರುನಿವಾಸ ಸಭಾಮಂಟಪ ಹಾಗೂ ವಾಣಿಜ್ಯ ಸಂಕೀರ್ಣದ ಶಿಲಾನ್ಯಾಸ ಕಾರ್ಯಕ್ರಮ ದಿನಾಂಕ 26/12/24 ಗುರುವಾರ ಬೆಳಿಗ್ಗೆ 11 ಗಂಟೆಗೆ ಸರಿಯಾಗಿ ಶ್ರೀ ಕ್ಷೇತ್ರದಲ್ಲಿ ನಡೆಯಲಿರುವುದರಿಂದ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ತಮ್ಮಲ್ಲಿ
वन्दे हर शम्भो महादेव विश्वेश अमरवल्लभ शिवशङ्कर सर्वात्मा नीलकण्ठ नमोऽस्तुते अरिष्टानि प्रणश्यन्तो दुरितानि भयानिता शान्तिरस्तु शुभं यस्तु ग्रहाः कुर्वन्तु मङ्गलं कुलदेवताभ्यो नमः ग्रामदेवताभ्यो नमः ग्राम अधिदेवताभ्यो नमः सर्वेभ्यो देवेभ्यो नमः प्रार्थना समर्पयामि सर्वेषां कर्मणां आदौ देवता ಯಾವುದೇ ಕರ್ತವ್ಯ ಪ್ರಾರಂಭ ಮಾಡುವ ಮುಂಚೆ ಮೊದಲಿಗೆ ಭಗವಂತನಲ್ಲಿ ಪ್ರಾರ್ಥನೆ ಶಾಸ್ತ್ರ ವಿಶೇಷವಾಗಿ ಸಿದ್ಧಿವಿನಾಯಕ ಭಜನಾಮದ ಮಹಾಗಣಪತಿ ಪ್ರಾರ್ಥನೆ ನಮ್ಮ ಗ್ರಾಮದೇವರಾಗಿರತಕ್ಕಂತಹ ದುರ್ಗಾ ಪರಮೇಶ್ವರ ಸನ್ನಿಧಾನದಲ್ಲಿ ಶತಚಂಡಿಕ ಯಾಗ ರುದ್ರಯಾಗ ಸಂಕಲ್ಪ ಮಾಡಿದ್ದಾರೆ. ತದುದ್ದೇಶವಾಗಿ ಅನ್ನದಾನಕ್ಕೆ ಬೇಕಾದಂತಹ ಹೊರ ಹಸಿರು ಹೊರ ಕಾಣಿಕೆ ಇಲ್ಲಿಂದ ಕೊಂಡೋಗಿ ನಾಡ್ದಾಗುವಂಥ ಕರ್ತವ್ಯಕ್ಕೆ ವಿನಿಯೋಗ ಮಾಡ್ತಾ ಇದ್ದೇವೆ. ಆಗುವಂಥ ಕರ್ತವ್ಯ ನಿರ್ವೃತ ಮಾಡಿಕೊಟ್ಟು ಆ ಗ್ರಾಮಕ್ಕೆ ರಾಷ್ಟ್ರಕ್ಕೆ ದುರಿತಗಳೆಲ್ಲ ದೂರೀಕರಿಸಿ ಎಲ್ಲರ ಮನದ ನಂದಾದಿ ಬೆಳಗಿ ಎಲ್ಲರಿಗೂ ಕ್ಷೀರಾನ್ನ ಭಜನೆ ಮಾಡುವಂಥ ಯೋಗವನ್ನು ಭಾಗ್ಯವನ್ನು ಆ ಮಹಾಗಣಪತಿ ಆ ಮಹಾದೇವಿ ಅನುಗ್ರಹ ಮಾಡಿಕೊಡ್ಲಿ ಅಂತ ದೇವತಾ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ ಶ್ರೀ ಮಹಾಗಣದೇವರ ಪಾದಾರವಿಂದ ಗೋವಿಂದಾನಿ ಗೋವಿಂದ ದುರ್ಗಾ ಪರಮೇಶ್ವರ ಪಾದಾರವಿಂದ ಗೋವಿಂದಾನಿ ಗೋವಿಂದ ವೀರಭದ್ರ ದೇವರ ಪಾದಾರ ಗೋವಿಂದಾನಿ ಗೋವಿಂದ ಗೋವಿಂದಾನಿ ಗೋವಿಂದ. ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಡಾಕ್ಟರ್ ಮೋಹನ್ದಾಸ್ ಅವರ ಶಾಲೆ ಅಂಚನೆ ಫಲವಸ್ತದ ಶಾಲೆ ಅದೇ ರೀತಿ ಗೌರವ ಕೊಡಬಾರ್ದು ವಿನಂತಿ ಮಾಡ್ತಾರೆ. ಮುಕ್ತೇಶ್ವರದ ಅದೇ ರೀತಿ 2015ರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರಾದ ಆ ಪುತ್ರ ಜಾತಿ ಕಾರ್ಯಪಾಲುಗೊಳ್ತಿದ್ದಾರೆ ಶ್ರೀಯುತ ರವೀಂದ್ರ ವಕೀಲರು ಅನುಗ್ರಹ ಅಂತ ಈ ಒಂದು ಕಾರ್ಯಕ್ರಮ ಆತ್ಮೀಯವಾದ ಸ್ವಾಗತವನ್ನು ಕೊಡೋದು ನನಗೆ ಈಗಲ ಶತಚಂಡಿಕ ಯಾಗ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಕೃಷಿ ಶೆಟ್ಟಿ ಕೋಟೆಕಾರ ಗೊತ್ತು ಕೆಳಗಿನ ಕೋಟೆಕಾರ ಗೊತ್ತು ಬೇರೆ ಶಾಲೆ ಅಂಚನೆ ಸ್ಮರಣಿಕೆದ ಗೌರವವನ್ನು ಕುರಿತು ಈ ಒಂದು ಕೋಟೆಗೆ ಬೇಕಿದೆ ಎತ್ಕೊಂಡುಕೊಂಡಿದೆ ವಿನಂತಿ ಮಾಡ್ತಾನೆ. ಅಂಚನೆ ಇನ್ನು ಉಪಸ್ಥಿತಿಯುಂಟು ಅವರುಗಳ ಆತ್ಮೀಯವಾದ ಸ್ವಾಗತವನ್ನು ಕೋರಲು ಅವರಿಗೆ ಡಾಕ್ಟರ್ ಮಂದಸ್ರಾಯಿಗಳ ಶಾಲಾ ಅಂಚನೆ ಸ್ಮರಣಿಕೆದ ಗೌರವ ಕುರಿತು ಪ್ರೀತಿಪೂರ್ವಕವಾದ ಸ್ವಾಗತ ಮಾಡುವಂತೆ ವಿನಂತಿ ಮಾಡ್ತಾರೆ. ಅಂಚನೆ ಇಂಥ ಒಂದು ಸಭೆಗೆ ನಮಗೆ ಮಾತಲ್ಲ ಹಿರಿಯ ಚಿತ್ರ ಶ್ರೀಯುತ ರವಿಕಾರ್ನ ಅವರು ಆಡಳಿತ ಮುಖ್ಯಸ್ಥರು ಅಡಕೇಶಿ ಭಗವತಿ ಕ್ಷೇತ್ರ ನಿರ್ಣಯ ಪ್ರಸ್ತುತರು ಅವರಿಗೆ ಆತ್ಮೀಯವಾದ ಸ್ವಾಗತ ಕೊಡೋದು ಅವರಿಗೆ ಶ್ರೀಯುತ ರಾಮೇಶ್ವರ ಶಾಲೆ ಅಂಚನೆ ಸ್ಮರಣಿಕೆದ ಗೌರವ ಕೊಡದು ಪ್ರೀತಿಪೂರ್ವಕವಾದ ಸ್ವಾಗತ ವಿನಂತಿ ಮಾಡ್ತಾರೆ. ಅವರಿಗೆ ಇಂಥ ಈ ಒಂದು ಸಮಾರಂಭಗಳು ಈ ಒಂದು ಗಣೇಶ ಮಂದಿರದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಒಂದು ಯುವ ನಾಯಕರಾದ ಈ ಒಂದು ಕ್ಷೇತ್ರದ ಸಂಪೂರ್ಣ ಜವಾಬ್ದಾರಿ ಬಿತ್ತುವಂಚಿನ ಶ್ರೀಯುತ ರವಿ ನಿರ್ಣಯ ಪರಿಸ್ಥಿತಿಯಲ್ಲಿ ಅವರಿಗೆ ಆತ್ಮೀಯವಾದ ಸ್ವಾಗತ ಕೊಡದು ಅವರಿಗೆ ಶ್ರೀ ಕೃಷಿ ಶೆಟ್ಟಿ ಶಾಲೆ ಅಂಚನೆ ಸ್ಮರಣಿಕೆದ ಗೌರವ ಪಡ್ಕೊಂಡಿದೆ ವಿನಂತಿ ಮಾಡ್ತೇನೆ. ಇಂಥ ಈ ಒಂದು ಹಿರೇಕಾರಿಗದ ಭವ್ಯವಾದ ಮೆರವಣಿಗೆದ ದೀಪ ಪ್ರಜ್ವಲನ ಈ ಒಂದು ವೇದಿಕೆ ಹತ್ತಿರ ಗಣ್ಯಾತಿ ಗಣ್ಯರನ್ನ ಉಪಸ್ಥಿತಿಗೆ ಮಾಡಿಕೊಂಡು ಈ ಒಂದು ದೀಪ ಪ್ರಜ್ವಲನ ಸೇರಿದಂಚಿನ ಮಾತಾ ಗೌರವಾನ್ವಿತ ಗಣ್ಯರು ತನ್ನ ಅಮೃತ ಹಸ್ತರು ಒಟ್ಟು ಸೇರಿಗಡೆ ಮತ್ತು ಮಾರ್ಪಡಿಕೊಂಡಿದ್ದು ದೇವಸ್ಥಾನ ಅಂಚನೆ ಶತಚಂಡಿಕ ಯಾಗದ ಬರುವುದು ವಿನಂತಿ ಮಾಡ್ತೇನೆ.
ಈ ಒಂದು ಹಸಿರು ಕಾಣಿಕೆದ ಮೆರವಣಿಗೆದ ಆ ಒಂದು ದೀಪ ಪ್ರಜ್ವಲನ ಕಾರ್ಯಕ್ರಮದ ಯಶಸ್ವಿಯಾದ ದೀಪ ಪ್ರಜ್ವಲನ ಮತ್ತು ಜೊತೆ ವೇದಿಕೆ ಗಣ್ಯಾತಿಗಣ್ಯರಿಗೆ ದೇವಸ್ಥಾನ ಅಂಚನೆ ಶತಚಂಡಿಕಾ ವಿಭಾಗದ ಪರವಾದ ನಮನನ್ನು ಸಮರ್ಪಣೆ ಮಾಡ್ತಿದ್ದಾರೆ. ಇದರಿಂದ ವಿಶೇಷವಾದ ಕುಳಿತ ಈ ಒಂದು ಮೆರವಣಿಗೆಗೆ ದೇವರಿಗೆ ಎಲ್ಲ ಸಮರ್ಪಣೆ ಮಾಡ್ತಾರೆ. ಒಂದು ಉಳಿತ ಒಂದು ಮೆರವಣಿಗೆ ಈ ಒಂದು ಅಟ್ಟೆಗಳನ್ನ ನಮ್ಮ ದೇವಸ್ಥಾನದ ಒಂದು ಸಮರ್ಪಣೆ ಮಾಡ್ತಾರಲ್ಲ. ಈ ಒಂದು ಅಟ್ಟೆಗಳಂತೆ ಸುಮಾರು 5 kg 4 kg ಬಂಗಾರದ ಸ್ವರ್ಣಮಯ ಅಂಚತ್ತಿನ ಈ ಒಂದು ಪ್ರಭಾವನೆ ಅಂಚನೆ ಅಟ್ಟೆಗನ್ನಟ್ಟು ದೇವರಿಗೆ ಸಮರ್ಪಣೆ ಎಲ್ಲ ಮಲ್ಪುಕೊಂಡು ಇದಕ್ಕೆ ಈ ಒಂದು ಸಮಾರಂಭವು ಈ ಒಂದು ಎರಡು ಉದುಪಿನದ ನಡಿಕೊಂಡು ಮಾಡಿದ್ದು ನಮ್ಮ ಸೋಮೇಶ್ವರ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಶ್ರೀಯುತ ಗಣ್ಯವರು ಮಾತನಾಡ್ತಿದ್ದಾರೆ. ನಮ್ಮ ನೆರೆಯ ಗ್ರಾಮವಾದ ತಳಪಾಡಿಯಲ್ಲಿ ಬ್ರಹ್ಮಕಲಶ ಹಾಗೂ ನಾನಾ ವಿಧವಾದ ದೇವತಾ ಅಭಿವೃದ್ಧಿ ಕಾರ್ಯಕ್ರಮವೆಲ್ಲ ನಡೆಯುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಕಣ್ಣೆದುರು ಇರುವಂಥ ಬಂಗಾರದ ಅಟ್ಟೆಗನ್ನಡಿ ಹಾಗೂ ಧ್ವಜಸ್ತಂಭ, ದೇವಸ್ಥಾನದಲ್ಲಿ ಹೊಸತಾಗಿ ನಿರ್ಮಿಸುವ ಧ್ವಜಸ್ತಂಭ, ಸ್ವರ್ಣ ಬೆಳ್ಳಿಯ ಕಡಿಮರ, ಬಲಿಮೂರ್ತಿ ಇತ್ಯಾದಿಗಳನ್ನೆಲ್ಲ ವಿಜೃಂಭಣೆಯಿಂದ ಅದನ್ನು ಅರ್ಪಣೆ ಮಾಡಲಿಕ್ಕುಂಟು. ಆ ಅರ್ಪಣೆ ಮಾಡುವ ಹಿಂದೆ ಯಾವ ಇದು ಕೆಲಸಗಳು ಎಷ್ಟು ಕಷ್ಟಕರವಾದ ಕೆಲಸ ಎಂಬುದು ಮಾಡಿಸಿದವರಿಗೆ ಗೊತ್ತು. ಅದಕ್ಕೆ ಬೇಕಾದಂಥ ನಿಧಿ ಸಂಗ್ರಹ ಹಾಗೂ ಜನರ ಒಂದು ಒಲುಮೆ ಇತ್ಯಾದಿಗಳನ್ನು ಗಳಿಸಲಿಕ್ಕೆ ಹರಸಾಹಸ ಪಟ್ಟಿರಬೇಕು ಅವರು. ಎಲ್ಲದರ ಫಲವಾಗಿ ಇವತ್ತಿನ ದಿನ ಇದನ್ನೆಲ್ಲವನ್ನು ಸಮರ್ಪಣೆ ಮಾಡುವಂತಹ ಸುಸಂದರ್ಭದಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿದ್ದು ನಮ್ಮ ಪುಣ್ಯ ಭಾಗ ಅಂತ ಹೇಳಬೇಕು. ಇದೆಲ್ಲವೂ ಸಾಧ್ಯವಾದ್ದು ಹೇಗೆ ಅಂದರೆ ಅಲ್ಲಿಯ ಆಡಳಿತ ವರ್ಗ, ಅರ್ಚಕ ವರ್ಗ ಹಾಗೂ ಹಿತೈಷಿ, ಊರ ಪರವೂರ ಎಲ್ಲರ ಹಿತೈಷಿಗಳ ಒಂದು ಅಭಿಮಾನದಿಂದ, ದೇವತಾ ಒಂದು ಕೃಪೆಯಿಂದ, ಅವರಿಗೆ ದೇವರ ಮೇಲೆ ಇರುವಂಥ ಒಂದು ಅವಿನಾಭಾವ ಸಂಬಂಧದಿಂದ ಇದೆಲ್ಲ ಸಾಧ್ಯವಾಯಿತು. ಈ ಕಾರ್ಯಕ್ರಮದಲ್ಲಿ ಇವತ್ತು ಅದನ್ನು ಕೆಲವು ಇದನ್ನು ಸಮರ್ಪಣೆ ಮಾಡಿ ಹೊರೆ ಕಾಣಿಕೆ ಎಂಬ ಒಂದು ಇದು ಸಮಾರಂಭವನ್ನು ಏರ್ಪಡಿಸಿದ್ದಾರೆ. ಇಲ್ಲಿ ಈ ಹೊರೆ ಕಾಣಿಕೆಗೆ ನಾವು ಭಕ್ತಾದಿಗಳು ಎಲ್ಲ ಜನರು ಯಾವ ರೀತಿ ಹಿಂದೆ ಮುಂದೆ ನೋಡದೆ ಎಷ್ಟು ಸಾಧ್ಯ ಉಂಟು ಅಷ್ಟು ಕೈಲಾದ ಒಂದು ಅಲ್ಲಿಯ ದೇವರಿಗೆ ಸಮರ್ಪಣೆ ಮಾಡುವಂಥ ಒಂದು ಯೋಗ ಭಾಗ್ಯ ಈಗ ಬಂದಿದೆ. ಈ ಯೋಗ ಭಾಗ್ಯವನ್ನು ನಾವು ಸದುಪಯೋಗಗೊಳಿಸಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಅದನ್ನು ಚೆಂದಗಾಣಿಸಿಕೊಟ್ಟು ಕ್ಷೇತ್ರದಲ್ಲಿ ನಡೆಯುವಂಥ ಯಾವತ್ತು ಪೂಜಾ ಕ್ರಮಗಳಿಗೆ ಯಾವುದೇ ಒಂದು ಕೊರತೆ ಬರದಂತೆ ಸರ್ವವನ್ನು ಯಥೇಚ್ಛವಾಗಿ ಒದಗಿಸಿಕೊಟ್ಟು ಕೃತಾರ್ಥರಾಗಿ ಮಾಡಲಿಕ್ಕೆ ನಮಗೊಂದು ಸುವರ್ಣ ಸಂದರ್ಭವಿದೆ. ದೇವತಾ ಅನುಗ್ರಹ ಪಡಿಬೇಕಾದರೆ ನಾವು ದೇವರ ದರ್ಶನವನ್ನು ಪಡಿಬೇಕು. ಹಾಗೂ ನಮ್ಮಲ್ಲಿರುವ ಆತ್ಮಪೂಜೆಗೆ ಅತಿ ಅಗತ್ಯವಾದ ಒಂದು ಆಹಾರ ಅಂದರೆ ಧ್ಯಾನ. ಈ ಧ್ಯಾನ ಮಾಡಲಿಕ್ಕೋಸ್ಕರ ನಾವು ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ತೇವೆ ಅಥವಾ ನಮ್ಮ ನಿಂತ ಸ್ಥಳದಲ್ಲಿ ಕೂತ ಸ್ಥಳದಲ್ಲಿ ಮನೆಗಳಲ್ಲಿ ಧ್ಯಾನ ಮಾಡುವುದು. ಧ್ಯಾನದಲ್ಲಿ ಅನೇಕ ರೀತಿಗಳಿವೆ. ಭಗವಂತನ ಧ್ಯಾನ ಮಾಡುವುದರಿಂದ ನಮ್ಮ ಆತ್ಮವು ಶುದ್ಧಗೊಳಿಸ್ತದೆ. ಈ ಆತ್ಮ ಶುದ್ಧಗೊಳಿಸಬೇಕಾದರೆ ಆತ್ಮಕ್ಕೂ ಒಂದು ಆಹಾರ ಎಂಬುದಾಗಿ ಬೇಕು, ಅದುವೇ ಧ್ಯಾನ. ಈ ಧ್ಯಾನದಿಂದಾಗಿ ನಮ್ಮಲ್ಲಿರುವಂಥ ಎಲ್ಲ ದುಷ್ಟಗುಣಗಳು ನಾಶವಾಗಿ ದೇವರ ಒಲಮೆಗೆ ಪಾತ್ರರಾಗಲಿಕ್ಕೆ ಒಂದು ಸದಾವಕಾಶ ಇದು. ಹೀಗೆ ಈ ಬಂದಂಥ ಈ ದೇವಸ್ಥಾನದಲ್ಲಿ ನಡೆಯುವಂಥ ಎಲ್ಲ ದೇವತಾ ಕಾರ್ಯಗಳಿಗೆ ಬರುವಂಥ ಭಕ್ತರಿಗಳಿಗೂ ಅವರ ಆತ್ಮಗಳಿಗೂ ಎಲ್ಲರಿಗೂ ಸಂತೃಪ್ತಿ ತಗೊಳ್ಬೇಕಾದರೆ ಅಲ್ಲಿ ಅನ್ನದಾನ ಎಂಬುದು ವಿಶೇಷ. ಆ ಅನ್ನದಾನವನ್ನು ಮಾಡಿಸಬೇಕಾಗ್ತದೆ. ನಮಗೆ ಎಷ್ಟೇ ಒಂದು ದೇವರ ಮೇಲೆ ಭಕ್ತಿ ಭಾವನೆ ಇರಲಿ, ತುಂಬ ಸಮಯ ನಾವು ಒಂದೇ ಕಡೆ ಇದ್ದು ಅದನ್ನು ಭಕ್ತಿ ಭಾವನೆಯಿಂದಾಗಿ ದೇವರನ್ನು ಧ್ಯಾನ ಮಾಡುತ್ತಿರುವಾಗಲೂ ನಮ್ಮದು ಮನುಷ್ಯ ಶರೀರ, ಆ ಶರೀರಕ್ಕೆ ಅಲ್ಲಿ ಇದ್ದಂಥ ಆಹಾರ ಎಲ್ಲ ವಚನವಾಗಿ ಪುನಃ ಆಹಾರ ಬೇಕು ಎಂಬ ಭಾವನೆ ಬರ್ತದೆ. ಆ ಭಾವನೆ ಬಂದಾಗ ದೇವರಲ್ಲಿರುವಂಥ ಒಂದು ಭಕ್ತಿ ಭಾವನೆ ಕ್ರಮೇಣ ಕಡಿಮೆ ಆಗ್ತದೆ. ಇದನ್ನು ಕಡಿಮೆ ಮಾಡಬಾರ್ದು, ಅದು ಯಾವಾಗಲೂ ಸ್ಥಿರವಾಗಿರಬೇಕು. ಇನ್ನಷ್ಟು ಹೆಚ್ಚು ಭಕ್ತಿಯಿಂದ ಜನರು ಅಧಿಕ ಸಂಖ್ಯೆಯಿಂದ ಸನ್ನಿಧಿಗೆ ಬಂದು ಆ ದೇವರ ಎಲ್ಲ ದೇವತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೃತಾರ್ಥರಾಗಬೇಕು, ತನ್ಮೂಲಕವು ಕ್ಷೇತ್ರವೂ ಬೆಳಗಬೇಕು ಎಂಬ ಭಾವನೆಯಿಂದಾಗಿ
ಅದಕ್ಕೆ ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನು ಒಟ್ಟು ಸೇರಿಸಿ ಇವತ್ತಿನ ದಿನ ಅದನ್ನು ಸಮರ್ಪಣೆ ಮಾಡುವುದಕ್ಕೆ ನಿಶ್ಚಯಿಸಿದೆ. ಆದ್ದರಿಂದ ಎಲ್ಲ ಭಕ್ತರಲ್ಲಿಯೂ ವಿನಂತಿಸಿಕೊಳ್ಳುವುದೆಂದರೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕೈಲಾದ ಮಟ್ಟಿಗೆ ಇದೊಂದು ಸುಸಂದರ್ಭ, ಯಾವಾಗಲೂ ಬರುವುದಿಲ್ಲ. ಈ ಸಂದರ್ಭವನ್ನು ನಾವು ಸದುಪಯೋಗ ಮಾಡಿಸಿಕೊಟ್ಟು ದೇವತಾ ಕೆಲಸಗಳನ್ನು ಇನ್ನಷ್ಟು ಯಶಸ್ಸನ್ನಾಗಿ ಮಾಡಿ ಆ ಕ್ಷೇತ್ರದಲ್ಲಿ ಮೊದಲಿಗಿಂತ ಈಗ ಎಷ್ಟೋ ಬಾರಿ ಅಭಿವೃದ್ಧಿ ಕೆಲಸಗಳು ನಡೆದಿದೆ, ಈಗಲೂ ನಡೀತಾ ಇದೆ, ಇನ್ನು ಮುಂದೆಯೂ ನಡೆಯುವಂತೆ ಎಲ್ಲರೂ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು, ದೇವತಾ ಅನುಗ್ರಹವನ್ನು ಪಡಿಬೇಕು. ಇದರಿಂದ ಫಲ ಸಿಕ್ಕಿ ಎಲ್ಲರ ಜೀವನವು ಶ್ರೇಯಸ್ಸಾಗಬೇಕು ಎಂದು ಹೇಳಿ ನಾನು ಎಲ್ಲರಿಗೂ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನನಗೆ 2 ಮಾತನ್ನು ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಕ್ಕೆ ಧನ್ಯವಾದಗಳು. ಧರ್ಮದರ್ಶನ ಗಣೇಶ ಭಟ್ರಿಗೆ ಹಸ್ತಾಂತರ ಮಾಡಿಕೊಟ್ಟಿದ್ದಾರೆ. ದೇವಸ್ಥಾನದ ಆಡಳಿತ ಮುಖ್ಯಸ್ಥರು ಶತಚಂಡಿಕಾ ಯಾಗದ ಅಧ್ಯಕ್ಷರು ಕಾರ್ಯದರ್ಶಿ ಲೆಕ್ಕಕ್ಕೆ ಕೈ ಜೋಡಿಸಿಕೊಳ್ಳುವುದು ಸ್ವಾಮಿ ತಮಗೂ ರಟೆ ಶುಭ ಮಾಡಿಕೊಳ್ಳಿ. ಧರ್ಮದರ್ಶನ ಇನಿತ ಧನುರ್ಮಾಸದ ಸಂಧ್ಯಾಕಾಲದ ವಿಶೇಷ ಸಂದರ್ಭಗಳು ನಮ್ಮ ಅಪ್ಪಾಯಿನ ದುರ್ಗಾ ಪರಮೇಶ್ವರಿ ಮಹಾತಾಯಿ ಮೇರ್ನ ತಲಪಾಯಿಡು ಮಹಾಮಲ್ಲ ವಿಜೃಂಭಣೆದ ಶತಚಂಡಿಕಾಯಾಗ ನಡಪುನ ಪೊರ್ತುಡು ವಿಶೇಷವಾದ ನಮ್ಮ ಕೋಟೆಕಾರ ಬೀರಿಡು ಗಣೇಶ ಸೇವಾ ಸಮಿತಿದ ಮಾತ ಭಕ್ತರು ಅಂಚನೆ ಇಡೀ ಗ್ರಾಮದ ಕುಲು ಸೇರೊಂದು ಹೊರೆಕಾಣಿಕೆನು ತಪ್ಪೆನ ಸನ್ನಿಧಾನಕ್ಕೂ ಸಮರ್ಪಣೆ ಮಲ್ಪನು ಈ ಸಿದ್ಧಿವಿನಾಯಕ ಸನ್ನಿಧಾನದ್ದು ಬಂದು ಸಂಕಲ್ಪ ಮಲ್ತದ. ಈ ಸಂಕಲ್ಪ ಪ್ರಕಾರ ಇನಿತ ಶುಭ ದಿನ ಶುಭಗಳಿಗೆಡು ಸಂಧ್ಯಾಕಾಲುಡು ವೇದಿಕೆಡು ಧಾರ್ಮಿಕ ಮುಖಂಡರ ಮಾತು ಒಳ್ಳೆಯರು. ವಿಶೇಷವಾದ ನಮ್ಮ ಗ್ರಾಮದ ಸೋಮನಾಥೇಶ್ವರ ದೇವರನ್ನ ಸೇವೆ ಮಲ್ಪನಂಚಿನ ಪ್ರಧಾನ ಅರ್ಚಕರಿಗೆ ವಂದನೆ ಮಲ್ತೊಂದು ಅಂಚನೆ ಸೋಮನಾಥೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಅಂಚನೆ ಮಾತಾ ಧಾರ್ಮಿಕ ನೀಟು ಪುನಗಳಿಗೆ ವಂದನೆ ಮಲ್ತೊಂದು ಇನಿತ ಸುಸಂದರ್ಭಗಳು ವಿಶೇಷವಾದ ಹೊರೆ ಕಾಣಿಕೆ ಸಮರ್ಪಣೆ ಬಡು. ವಿಶೇಷವಾದ ಪ್ರಕೃತಿಡು ತಿಕ್ಕುನ ವಸ್ತುಲೇನು ಪ್ರಕೃತಿಗೆ ಸಮರ್ಪಣೆ ಮಲ್ಪುನು ಆ ತಾಯಿನ ಪಾದುಗು ಪಡುದು ಅಂಚನೆ ವಿಶೇಷವಾದ ಎಲ್ಲಂಜಿ ನಡಪುನ ಚಂಡಿಕಾಯಾಗಗೆ ತುರ್ಪಿನಂಚಿನ ಹೊರೆಕಾಣಿಕೆ ಅವು ಅಪ್ಪೆನ ಸನ್ನಿಧಾನಕ್ಕೂ ಸೇರಣಿಂದಾಂಡ ನಮ್ಮ ಮಾತ ಆ ಮಹಾತಾಯಿನ ಆಶೀರ್ವಾದ ಅನುಗ್ರಹ ಪಡೆಯಂದಾಂಡ ನಮ್ಮ ಜೀವನ ಸಾರ್ಥಕ ಪಡೆ. ಒಂಜಿ ಪೆದ್ದಿ ಅಪ್ಪೆ ನಮಗೆ ಇಂಚ ದೇವರಾದ ನಮ್ಮನ್ನು ದೇವರ ಪಂಪನ ರೀತಿಯ ನಮ್ಮ ಅಪ್ಪೆಮ್ಮನ ವಂದನೆ ಮಲ್ಪನ ಅಂಚನೆ ಪ್ರಕೃತಿ ದತ್ತವಾಯಿನ ಸೃಷ್ಟಿಡು ಇಪ್ಪುನಂಚಿನ ಆ ಭಗವತಿ ಪಂಪನ ರೀತಿಡು ದುರ್ಗಾ ಪರಮೇಶ್ವರಿ ಪಂಪನ ಮಾತ ಶಕ್ತಿನ ಐಕ್ಯ ಆದಿತ್ಯನಂಚಿನ ದುರ್ಗಾ ಪರಮೇಶ್ವರಿನ ಸೇವೆ ನಡಪುದು. ಈ ಸೇವೆನ ವಿಶೇಷವಾದ ಅಲ್ತ ಪ್ರಧಾನ ಅರ್ಚಕರಾದಂಚಿನ ಗಣೇಶ ಭಟ್ನ ಒಂಜಿ ನೇತೃತ್ವಡು ನಡಪುನಾರು ಮಾತ ದೇವಸ್ಥಾನದ ಪ್ರತಿ ಒಂಜಿ ಏಳಿಗೆಗೆ ಅಭಿವೃದ್ಧಿಗೆ ಹಂತವಾದ ಕಾರ್ಯಕ್ರಮವನ್ನು ಮಲ್ತೊಂದಲ್ಲಿ ಅವು ನಾವು ಸ್ವಂತಗತ್ತು ಮಾತ ಭಕ್ತರಿಗಳ ಆ ಅಪ್ಪನ ಪ್ರಸಾದ ತಿಕ್ಕೊಡು ಪಡೆದು ಅಲ್ತ ಸಮಿತಿದ ಕುಲ್ಲ ವಿಶೇಷವಾದ ಕಾರ್ಯಕ್ರಮವನ್ನು ಮಾತ ಮಲ್ತೊಂದಲ್ಲಿ ಅವರ ನಮನ ಅಕಲ್ನ ಒಟ್ಟಿಗೆ ಸೇರೊಂದು ಆ ಅಪ್ಪನ ಪರಿಪೂರ್ಣವಾಯಿನ ಪ್ರಸಾದನು ನಮ್ಮ ಮಾತೆಲ್ಲ ಪಡೆಕ ನಮ್ಮ ಮಾತ ಮನುಷ್ಯರಾದ ಪುಟ್ಟದ ನಮ್ಮ ಜೀವನನು ಆ ದೇವತಾ ಅನುಗ್ರಹದವರ ಆರ್ನ ಪ್ರಸಾದ ಹಿಡಿದು ನಮ್ಮ ಸಾರ್ಥಕ ಮಲ್ತದ ಆ ನಡಪುರಂಚಿನ ಕಾರ್ಯಕ್ರಮಗೂ ಮಾತ ಶಕ್ತಿಯಾಯಿನ ಅನ್ನಪೂರ್ಣೇಶ್ವರಿನ ಅನುಗ್ರಹಲ ನಮ್ಮೊಂದು ಹೊತ್ತಿನ ಮಾತ ಗ್ರಾಮಡುಪ್ಪುನ ದೈವಿಕವಾದ ಸತ್ಯುಲ ಮಾತ ಮಾಯಡು ಒಂಜ ಒಂದು ಅನುಗ್ರಹದ ರಕ್ಷಣೆಯನ್ನು ನಂಬಿ ಭಕ್ತರಿಗೆ ಮಾತ ಅನುಗ್ರಹಿತ ಕೊರಡು ಎಲ್ಲಂಜಿ ನಡಪುನ ಕಾರ್ಯಕ್ರಮಗೂ ಪೊರ್ಲುಡು ನಡತದು ಸರ್ವ ಜನ ಸುಖಿನೋ ಭವಂತು ಪಡೆದು ಮಾತೆರೆಗಳಾಗನ್ನ ರಕ್ಷಿತ ಕಾಡು ಪಡೆದು ಎನ್ನ ರಡ್ಡು ಪಾತ್ರ ಬಾರಿ ಒಂಜಿ ಪೊರ್ಲುದ ಬಾರಿ ಒಂಜಿ ಐತಿಹಾಸಿಕ ದಿನ ಪಂಡ ಅಪ್ಪ ದುರ್ಗಾ ಪರಮೇಶ್ವರಿಗೆ ಬ್ರಹ್ಮಕಲಶ ಮುರಣೆ ಅನಿಪಿದ ಬ್ರಹ್ಮಕಲಶ ಐತೊಟ್ಟಿಗೆ ಶತಚಂಡಿಕೆ ಯಾಗ ಐತೊಟ್ಟಿಗೆ ದೇವರಿಗೆ ಒಂಜಿ ಬಲಿಮೂರ್ತಿ ಸ್ವರ್ಣ ಅಂಚನೆ ಅಟ್ಟೆ ಕನ್ನಡಿ ಸ್ವರ್ಣದ ಸಮರ್ಪಣೆ ಮಲ್ತದೆ. ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಎಲ್ಲ ಮುರಣಿ ಇವತ್ತು ಮೂಜೆಗೆ ಶುರುವಾಗ್ತದೆ. ನಮ್ಮ ಅಡ್ಯಂತರ್ನಲ್ಲ ಕೃಷ್ಣ ಶೆಟ್ಟರ ನೇತೃತ್ವಡು ವಿವಿಧ ಕಾರ್ಯಕ್ರಮ ರುದ್ರಯಾಗ ಮೂಡಪ್ಪ ಸೇವೆ ಅಂಚನೆ ಶತಚಂಡಿಕೆ ಯಾಗ ಇಂಚ ವಿವಿಧ ಕಾರ್ಯಕ್ರಮಗಳು ನಡೆಪೆರುಂಡು. ಅಂಚ ಆ ಕಾರ್ಯಕ್ರಮದ ನಿಮಿತ್ತ ಈ ಹೊರೆಕಾಣಿಕೆ ಅವು ಈ ಪರಿಸರ ಇಂಚಿನ ಧಾರ್ಮಿಕ ಕಾರ್ಯಕ್ರಮವನ್ನು ಹೊರೆಕಾಣಿಕೆ ಬಿದ್ದವನ್ನೇ ಗಣೇಶ ಮಂದಿರ ಇರ್ತದೆ ಕೊಲ್ಲಿ ನಮ್ಮ ಬೀರಿದ ಗಣೇಶ ಮಂದಿರದ ಅಂಚನೆ ಇನ್ನು ಬಿದ್ದನ್ನು ಹೊರೆಕಾಣಿಕೆಗೆಲ್ಲ ನನ್ನ ನಡಪರೆ ಪುಣಂಚಿದ್ರೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಿರ್ವಿಘ್ನವಾದ ಗಣಪತಿ ದೇವರನ್ನ ಆಶೀರ್ವಾದ ನಡಪಡಂದು ಈ ಸಂದರ್ಭ ಪಣೊಂದು ಇಂಚಿತ್ತಿನ ಒಂಜಿ ಕಾರ್ಯಕ್ರಮಕ್ಕೆ ಇಂಕೆ ರಡ್ ಪಾತ್ರೆ ಕೊರ್ರೆ ಅವಕಾಶ ಕೊರ್ನ ಆಡಳಿತ ಮಂಡಳಿ ದುರ್ಗಾ ಪರಮೇಶ್ವರ ದೇವಸ್ಥಾನದ ಆಡಳಿತ ಸದಸ್ಯರಿಗೆ ಹೃತ್ಪೂರ್ವಕ ಧನ್ಯವಾದ.
ತಡೆಯಲಿದ್ದವರ ಕಾರ್ಯಕ್ರಮ ಇದು ಮುಕ್ತಾಯ ಮಾಡ್ತಿಲ್ಲ. ಈ ಒಂದು ವೇದಿಕೆ ನಿಜಾತಿ ಗಣ್ಯಾತಿ ಗಣ್ಯರು ಮಕ್ಕಳ ಆಸನರಿಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸು ಹಾರೈಸಿದಂತೆ ವಿಶ್ವಾಸದ ಧನ್ಯವಾದ ಸಮರ್ಪಣೆ ವ್ಯವಸ್ಥಾಪಕ ಸಮಿತಿ ಸದಸ್ಯರು ಶ್ರೀಯುತ ಹೃತ್ಪೂರ್ವಕವಾದಂಥ ಧನ್ಯವಾದ. ಅಂಜನೆ ಧರ್ಮದರ್ಶಿನು ಪರಮ ಪೂಜ್ಯರಾಯನ ಭಾಸ್ಕರ ಇಕ್ಕಾಲ್ ನಾಗ ಬ್ರಹ್ಮ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಕೊಲ್ಯ ಮೇರೆಗೆ ನಮ್ಮ ಮಾತೆಗಳ ಪರವಾದ ಕೃತಜ್ಞತೆ ಸಲ್ಲಿಸೋಣ. ಸೋಮನಾಥ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಲ ನಮ್ಮ ಮಾತ ಪರಿಚಿತರ್ಲ ನಮ್ಮ ಮಾತ ಮಾರ್ಗದರ್ಶಕರಾಯನ ರವೀಂದ್ರನಾಥ್ ರೈ ವಕೀಲರು ಮೇರೆಗಳ ನಮ್ಮ ಮಾತ ಪರವಾದ ಹೃತ್ಪೂರ್ವಕ ಧನ್ಯವಾದ. ಅಂಜನೆ ಕೊಂಡಾನ ಕ್ಷೇತ್ರದ ಗುರಿಕಾರರು ನಮ್ಮ ಮಾತ ಆತ್ಮೀಯರಾಯನ ಮುತ್ತನ ರೈ ಕೆಳಗಿನ ಕೋಟೆಯಾಗರು ಗೊತ್ತು ಮೇರೆಗಳ ಅನಂತ ಧನ್ಯವಾದ. ಅಂಜನೆ ಅದಕ್ಕ ಭಗವತಿ
ಸುಡಲ ಉಚ್ಚಿಲದ ಸುಡಲ ಹೋದ ಅರುವಡಿ ಸೇರುನೆ ಉಜೇ ಟಿಕೆಟ್ ರಡ್ಡ ಕವಲಾದಬಹುದು ಉಚ್ಚಿಲ ಸುಡಲ ತಳಪಾಡಿ ಸುಡಲ ಅರಬ್ಬಿ ಸಮುದ್ರದ ಸೇರುನೆ ಉಜೇ ಟಿಕೆಟ್ ಅಂಚಾದಪ್ಪನಾಗ ಅವಳು ತಲಪಾಡಿ ಸುದಂದೆ ಪುಗಾರ್ತ ಬಡೆ ನಾವು ಮುಡಿಪುರದ ಸರ್ವಾಯಿನ ಉದಿಪನಾಯಂಚಿನ ರಡ್ಡು ಸುದೆಲ್ಲ ಕವಲಾದಬಹುದು ಉಚ್ಚಿಲಡಬಹುದು ಅರಬ್ಬಿ ಸಮುದ್ರಬಹುದು ಸೇರ್ನಗಳು ತಲಪಾಡಿಸುವುದನ್ನು ಒಟ್ಟಿಗೆ ಇಡೀ ಅರುವಡಿ ಸೇರುನಂಚಿನ ಬೊರ್ಲದ ಭಾಗ್ಯ ಪಂಜ ಉಂಡೆಯಿಂದ ಬೊರ್ಲದ ಮನ್ನಡ್ದು ಕೇಸರೋಡಿಗೆ ಗಡುಪಾಡಿ ಜಾಗಿದ್ದು ಶೋಭಾಯಾತ್ರೆ ಮುಂದುವರಿಯುವುದು ಕೆಸಿ ರೋಡ್. ಭಾಗವಹಿಸಲು ಬಂದಿದ್ದು ಕ್ಷೇತ್ರದ ಬರುವಾಗ ಅಂಚನೆ ದಂಡಿಕೆಯಾಗದ ಬರುವಾಗ ಮಾತ್ರ ಬಂಧುಗಳನ್ನು ಪ್ರೀತಿಪೂರ್ವಕವಾದ ಏಕರು ಈ ಕಾರ್ಯಕ್ರಮವು ಹೊರಗಡೆ ಕೇಳುವುದಿಲ್ಲ. ಮಾತ ಸದ್ಭಕ್ತ ಬಾಂಧವರ ಮುಸಲ್ಮಾನ ಬಂದಿಲ್ಲ ನಮ್ಮ ಈ ಕಾರ್ಯಕ್ರಮಕ್ಕೆ ಬರಲದ ಆಚಾರ ಕೊಡ್ತು ಈ ಬುರ್ಲದ ಕಾರ್ಯಕ್ರಮಗಳು ಬುರ್ಲದ ಚಾಲನೆ ಕೊಡ್ತಾರೆ. ಮಾತ ಕೇಸರದ ಸದ್ಭಕ್ತ ಬಾಂಧವರಿನ ಮಾತನ್ನು ಬರ್ತದ ಈ ಕಾರ್ಯಕ್ರಮ ಬರುವಂತುಕೊಳ್ಳುವುದಕ್ಕೆ ಏನಂದಿಲ್ಲ. ನಮ್ಮ ಈ ಕಾರ್ಯಕ್ರಮಗಳನ್ನು ಅವಶ್ಯಕ ದಾನದ ಪೊಲೀಸ್ ಸಿಬ್ಬಂದಿ ಅಂಜನೆ ಮಾಧ್ಯಮ ಮಿತ್ರರು ಅಂಜನೆ ಅವತ್ತು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಅವರಿಗೆ ತಂಡ ವಾದನ ತಂಡ ಸಮಸ್ತ ತಂಡಗಳಿಲ್ಲ ಈ ಕಾರ್ಯಕ್ರಮದ ಅವತ್ತನ್ನು ಸಾಧಾರಣವಾಗಿ ಈ ಕಾರ್ಯಕ್ರಮ ಗುರುವಂತಗಳ ಸಮಸ್ಯೆ ಸಮಸ್ತ ಭಕ್ತಾದಿಗಳ ಉಳ್ಳಾದಿನ ಪ್ರಸಾದ ಭಕ್ತರು ಕೂಸು ನೀಡಿದ ಈ ಕೊಂದಿದ ಈ ಮಣ್ಣಿಗೆ ಮತ್ತೆ ಹೋರಾಟ ಮಂದಿರದ ಭಕ್ತರಂಜಿನ ಬಣ್ಣದ ಶೋಭಾಯಾತ್ರೆ ಕೇಸರರಿಗೆ ಬಣ್ಣದ ಪರಿಸರದಲ್ಲಿ ವ್ಯಕ್ತಪಡಿಸಿದರೆ ಮಾತ ನಮ್ಮ ಕೇಸರರಿಗೆ ಸಂಪರ್ಕ ಬಾಂಧವರು ಮಾತನ್ನು ನಮ್ಮ ಸಾಂಸ್ಕೃತಿಕ ಭಾವೈಕ್ಯತೆ ಸಂಕೇತ. ನೀವು ಬಂದ ಮೇಲೆ ಜಾಸ್ತಿ ಇದು ಭಾವೈಕ್ಯತೆ ಸಂಕೇತ. ಬೇಡ ಬೇಡ ಅವೆಲ್ಲ ಕುಡಿಯಲ್ಲ, ನಾನು ಅವೆಲ್ಲ ಕುಡಿಯಲ್ಲ. ಏನೇ ಬೇಡ, ನೀರು ನೀರು ಏನೇ ಬೇಡ.
ಎಲ್ಲರೂ ನಾಡು ನಡೆಯುವಂತಹ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಭಾಗಿಯಾಗಬೇಕು. ಆದಿತ್ಯವಾರ ತನಕ ಕಾರ್ಯಕ್ರಮ ಇದೆ. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಯಾವ ಹೊತ್ತಲ್ಲೂ ಬರ್ಬೋದು. ಎಲ್ಲರೂ ಬಂದು ಭಾಗಿಯಾಗಬೇಕಂತ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೀನಿ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ರಾಮ ಸೆರೆಯ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ರಾಮಾಯಣದ ಕಥೆಯೊಳು ಬಂದು ಕೂಡು. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್, ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್. ದಾಸ ಕೇಶವದತ್ತ ಮಾರುತಿ ಹನುಮಾನ್, ದಾಸ ಕೇಶವದತ್ತ ಮಾರುತಿ ಹನುಮಾನ್, ದಾಸಾಗ್ರೇಸರ ಜೈ ಬಲ ಭೀಮಾ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್, ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್. ಆಂಜನೇಯ ಬಲ ಭೀಮಾ, ಭಕ್ತವರ ಅಮೃತ ಬಲಧಾಮ. ಶ್ರೀದೇವಿನ ಸನ್ನಿಧಾನಕ್ಕೆ ಮೆರವಣಿಗೆ ಮುಖಾಂತರ ಹೋಗುವುದು. ಕ್ಷೇತ್ರ ಸನ್ನಿಧಾನವು ತಲಪಾಡಿದ ಬದಲಾಯಿತ ದಿವ್ಯವಾಗಲು ಮೈ ಶೋಭಾಯಾತ್ರೆ ಶ್ರೀರಾಮನ
दुर्गासने तन्नादाम् अंबिका चौबरमेयदे दर्जा शिवघण्टानं नादा घोरजन्मका नादे विषणे काले जिज्ञे विस्तरिदाननं तं निनादभवश्रुत्या तेजसेन चतुर्दशं देवी सिंहसदा काले सर्वे परिवारिताः तस्य देवस्य यत्रं यथा भूषणवाहनं तद्वदेवता शक्तिरसाज्ञोतिमाय अन्तयुक्तविमानाग्रे साक्षात् सुदृढमण्डलो आयता ब्रह्मशक्ति ब्रह्माण्डे च विधीयते माहेश्वरुषारूढा त्रिशूलवरधारिणी महामलया प्राप्ता चन्द्ररेखा विभूषणा ओमानी शक्यस्ता च मयूरवरवाहना ಸಂಘಟನಾ ಶಕ್ತಿಗಳು ಪುಟಕಾಣಿಕೆ ಕುರಿತು ಬರಲು ಮಾತುಕಟ್ಟೇರಿ ಮಾಧ್ಯಮ ಬರಲು ಬಂದೇರಿ ಪರಿಗಾಣಿಕದ ಗಾಡಿ ನಿಂತು ಬರ್ಕೊಂಡೆ ದಯದೀದು ಬಾಕಿ ಮಾರಡು ಒಳ್ಳೆ ಗಾಡಿ ಉಂಟಂದ್ರೆ ಪಿರಾಡಿ ಬಾಕಿ ಮಾರಡು ಉಗ್ರಾಣದಲ್ಲಿ ಬರಲು ಎತ್ತಾವಂತ ವ್ಯವಸ್ಥೆ ಸಂಘಟಕರು ಮಂತಬ್ಬಲ್ಲೇರಿ ದಯದೀದು ಅಕ್ಕೆ ಸಹಕಾರ ಕೊಟ್ಟು ಕಾರ್ಯಕ್ರಮ ಪೂರ್ಣವಂತ ಮಾಡ್ಕೊಂಡು ಕೇಳೋದಿಲ್ಲ ತಲಪಾಡಿದ ಪುಣ್ಯ ಸಂವಿಧಾನವು ಅಪ್ಪೆ ಒಳ್ಳೆಯ ಭಾರಿ ಪೂರ್ಣದ ಮೆರವಣಿಗೆ ವಿದ್ಯುಕ್ತವಾಗಿ ಬಿಟ್ಟುಕೊಂಡು ಕೂಲಿದಾರಿಗಳಿಂದ ಮಾತ್ರೆಗಳ ಶರಣ ಸಂಭಾವನೆಲ್ಲ ಕೃತಜ್ಞತೆಗಳು ಸರ್ವೇರಿಗಳ ಐದು ಪಕ್ಕ ಸಹಜ ವಿನಯಗಳು ವನಸ್ಥ ವ್ಯವಸ್ಥೆಯಲ್ಲಿ ಒಂದು ಸಂಪರ್ಕ ಬಾಂಧವರು 5,000 ಗಡಿಗೆ ಕಟ್ಟಿಸಿ ಕಾರ್ಯಕ್ರಮ ಅವಧಿತನಾಗಿದೆ ವನಸ್ಥ ವ್ಯವಸ್ಥೆಯಲ್ಲಿ ಒಂದು 5 ಮಾತ್ರ ಸ್ವೀಕಾರವಂತ ಬಂದು ಕೇಳೋದಿಲ್ಲ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಆರಕ್ಷಕ ಠಾಣದ ಮಾತ್ರ ಸಿಬ್ಬಂದಿಗಳ ಗಾಡಿಗಳಿಂದ ಸಹಕಾರ ಕೊಡ್ತೇವೆ ಅವರಿಗೆ ಮಾಧ್ಯಮ ಮಿತ್ರರನ್ನು ಕೊಡ್ತೇವೆ ಅವರಿಗೆ ಪುನಗಾರಿಕೆ ಕೊಟ್ಟು ಸಹಕಾರಿಕ ಸಂಗೀತ ಕಾರ್ಯಕ್ರಮದ ಅವಾರ್ಡ್ ರಿಜಿಸ್ಟರ್ ಪುಟ್ಟ ಸಾಂಸ್ಕೃತಿಕ ಶ್ರೀ ಕೃಷ್ಣ ಮಂಡಲ ರಿಜಿಸ್ಟರ್ ಕೃಷ್ಣನಗರ ನೇತೃತ್ವದಲ್ಲಿ ಆಯೋಜಕರಾದ ಈ ಕಾರ್ಯಕ್ರಮಗಳು ಅಂದಿನ ರಾತ್ರಿ 1 ಗಂಟೆಗೆ ಸರಿಯಾದ
ಗುಣ ಬಾರೋ ರಂಗ ಕೂಡಿ ಯಮುನಾ ತೀರದಲ್ಲಿ ಗುಣ ಬಾರೋ ರಂಗ ಕೂಡಿ ಯಮುನಾ ತೀರದಲ್ಲಿ ಹೋಗೋಣ ಬಾರೋ ರಂಗ ಕೂಡಿ ಯಮುನಾ ತೀರದಲ್ಲಿ ಹೋಗೋಣ ಬಾರೋ ರಂಗ ಕೂಡಿ ಯಮುನಾ ತೀರದಲ್ಲಿ ಜಾಹ್ನವಿಯ ತೀರವಂತೆ ಜನಕರಾಯನ ಕುಬರಿಯಂತೆ ಜಾಹ್ನವಿಯ ತೀರವಂತೆ ಜನಕರಾಯನ ಕುಬರಿಯಂತೆ ಜಾನಕಿಯ ವಿವಾಹವಂತೆ ಜಾಣನೀಯ ಬರಬೇಕಂತೆ ಜಾನಕಿಯ ವಿವಾಹವಂತೆ ಜಾಣನೀಯ ಬರಬೇಕಂತೆ
ಅಂಜನೆ ವಿಶೇಷವಾದ ಮಹಾದೇವಿನ ಕ್ಷೇತ್ರದ ಅರ್ಥಗೆರೆ ನಂದು ಮಾತ್ರ ವಿಶೇಷ ಅತಿಥಿಯಾದ ಆಗಮಿಸಿದೆ. ಅಂಜನೆ ದೇವಸ್ಥಾನದ ಆಡಳಿತ ಮಂಡಳಿಗಳು, ಅಂಜನೆ ವಿಶೇಷವಾದ ಸಂಗೀತ ಸದಸ್ಯರು, ಅಂಜನೆ ದೇವಸ್ಥಾನದ ಅರ್ಚಕವಲ್ಲ ಭಕ್ತಜನರು ಮಾತ್ರ ಉಪಸ್ಥಿತರು. ಅನಾದಿ ಕಾಲಗಳು ನಮ್ಮನ್ನು ಪತ್ತಿನ ಕಪ್ಪೆದುರ್ಗ ಪರಮೇಶ್ವರಿನ ಸನ್ನಿಧಾನಗಳು ಪ್ರಾರ್ಥನೆ ಮಾಡುವಾಗ ಬೇರೆ ಮಲ್ಲ ಪುಣ್ಯ ಭಾಗ್ಯಗಳು ನನಗೆ ಪದಗಾಲು ಕೊಡ್ತೇವೆ. ನಿಜ ಹಲವು ವರ್ಷದ ನಮ್ಮ ಕನಸು ಹೀಗೆ ದೇವರ ಸಾಕಾರಗೊಳ್ಳುವಂತಿನ ಈ ಸಂದರ್ಭ 2020 ಕಾಲದ ಕಳೆಗಾಲವನ್ನು ಒದಗಿದೆ. ಹೊರಗ ದೇವರಿಗೆ ವಿಶೇಷವಾದ ಅರ್ಪಣೆ ನೂರ ಕಾಲಗಳು ನಮ್ಮ ಆರ್ಥಿಕವಾದ ಚಿಂತನೆ ಮಾಡಿದ ರಾಜ ಮಹಾರಾಜರ ಕೈಪಾಡಿಗಳ ಮಾತ್ರ ಆರ್ಥಿಕವಾದ ಸಬಲತೆಯ ಸಾಧ್ಯತೆ. ಭಕ್ತ ಜನರು, ಬಡ ಜನರು, ಗ್ರಾಮೀಣ ಜನರು ಮಾತ್ರ ದೇವರಿಗೆ ಇಲ್ಲದೆ ಕುಳಿಪಾಡ ಬ್ರಹ್ಮ ಕಲಶದ ಒಂದು ವರ್ಷದ ತುಂಬೆ ಪೂರ ವ್ಯವಸ್ಥೆ ಇರ್ತದೆ. ಇಂಚಿನ ಜಾಗ, ಇಂಚಿನ ವಚನ, ಇಂಚಿನ ಧಾನ್ಯ ಕುಳಿಪಾಡಿ ಶುದ್ಧ ಧಾನ್ಯ ಹೊಡೆದು ಬೇರ್ಮೆ ಸಾಸಿ ಅಥವಾ ಕೂಡ ತರಕಾರಿ ವಿಶೇಷ ವ್ಯವಸ್ಥೆಯು ಅಥವಾ ಇಂದು ಕೂಡ ಜೀವನ ಸಾಮಾನು ಮಾತ್ರ ಕೂಡೇ ಕುಳಿಪಾಡಿ ಕಾಣುವಂತಹ ವ್ಯವಸ್ಥೆ. ಇದಕ್ಕೆ ದಂಡ ಹಚ್ಚಿ ಆದರೂ ಕೂಡ ಇಲ್ಲಕ್ಕಿ ಕಾಲದ ವ್ಯವಸ್ಥೆ ಇಲ್ಲ. ಹೊರಗ ನಮ್ಮ ಕುಳಂಚಿನ ಜಾಗದಲ್ಲಿ ತಂದದ್ದು ದೇವರಿಗೆ ಅರ್ಪಣೆ. ನಮೋ ಮನಾದಾನ ಸುರುಳು ನನ್ನ ದೇವರ ಅನುಗ್ರಹ ಪಾತ್ರೆರಾವು ನಾಟ ಎಟ್ಟ ಮನಸ್ಸಿನಂತೂ ಕೊಡುಗೆ ನಮಗ ಇದು ಮೊದಲ ಕರ್ತವ್ಯವು ಇದ್ದಾಗ ಎಟ್ಟ ಮನಸ್ಸಿನ ನಮ್ಮ ಇದಾಗಿಯ ಕಾಯ ನನ್ನ ಕೈತು ಬೇರೆ ಮಾಡ್ಕೊಂಡಿದ್ದ ಮಾತೆಯ ಕೈತು ಮುಂದುವರಿಯಲು ಸಾಧ್ಯತೆ, ಬಾಯಿ ಮಾತೆಯ ಸಾಧ್ಯತೆ, ಹಂಗೆ ಮನಸ್ಸು ಎಣ್ಣೆರ ಸಾಧ್ಯತೆ. ನಮಗ ಮೂಡಿ ಗ್ರಾಮ ದೇವರನ್ನು ಕಾರ್ಯರೂಪವನ್ನು ಒದಗಾದು ಕೊಡ್ತೇವೆ. ಮುಂದಿನ ತರಪಾಡಿ ರಜನ ಕಿಂಗ್ಯ ಮುಂದಿನ ಕೊಡೆಕ ಈ ಮೂಡಿ ಗ್ರಾಮದ ಅಂಜನೆ 5 ಪರಿಸರ ಹೊರಕಾಣಿಕೆ ಕ್ರಮ ಅರ್ಪಣೆ ಮಾಡಿದ ನಮ್ಮ ಕಾಲಗಳು ಗೂಢಾಂತರ ವ್ಯವಸ್ಥೆಯನ್ನು ತಡೆದು ಮುಂದುವರೆದ ಕಾಲ ಇದೆ. ಇನ್ನು ನಮ್ಮ ನಲವತ್ತು ವರ್ಷದ ವಾಹನ ಆತುರಂತ ದೇವರು ದಾಟಿಯು ಹೊರಗ ದೇವರಿಗೆ ಅರ್ಪಣೆ ಮಾಡಿದ ಶುಭ ಸಂದರ್ಭಗಳು ಪ್ರಾರ್ಥನೆ ಮಾಡುವುದಿಲ್ಲ. ಇದು ಮೊದಲ ಕಾರ್ಯಕ್ರಮ ಮಕ್ಕಳು ನಂಡ ಉರಿಯಾದ ಮಕ್ಕಳ ಭಕ್ತ ಜನರ ಸಹಕಾರ ಮುಂದನ್ನು ಬಂದ ಅತ್ಯುತ್ತಮ ಮುತ್ತೊಂದು ಪಟ್ಟಿನ ಈ ಪಾತ್ರವು ಭಕ್ತ ಜನರು ದೇವರಲ್ಲಿ ನಮ್ಮ ಪ್ರಾರ್ಥನೆ ಮಾಡುವುದಿಲ್ಲ. ಈ ಕಾರ್ಯಕ್ರಮದ ಲೋಕಾನುಗ್ರಹ ಹೇತ್ವರ್ಥಂ ಸ್ತ್ರೀ ಭವ ಸುಖಾಯನ ಈ ಕಡೆಯಲ್ಲಿ ದೇವರ ಸತ್ಕರ್ಮ ನಡೆಸುವುದಾಂಡ ಹೋಮ ರೂಪ ಪರಿಸರ ಹೋಗಿಂಚ ಸುತ್ತಾಪುಟ್ಟ ಒಂಜಿ ಕಾಲವು ಪುಣ್ಯ ಕಾರ್ಯ ನಡೆಸುವುದಾಂಡ ಇಡೀ ನಮ್ಮ ಉಪ್ಪುರಂಚಿನ ಗ್ರಾಮ, ರಾಜ್ಯ, ದೇಶವು ಐತ ಪುಣ್ಯ ಪಡೆಯುತ್ತದೆ. ನನಗೆ ಸೂಚನೆ ಭಚ್ಚನೆಯಾದ ಬದಲಾವಣೆ ಸಾಧ್ಯತೆ ಮುಂದುವರೆದಿದೆ. ಸಹೋಪಾಲಂ ತಥಾರಾತ್ಮಂ ಸರ್ವೋ ಭದ್ರವರ್ತಿತಂ ನಮ್ಮನ್ನು ಆಳುವಂಚಿನ ರಾಜೇಂದ್ರ ಮೇಲೆ ರಾಜಕಾರಣಿಗಳ ಮೇಲೆ ದೇವರ ಸಂಸ್ಕೃತಿ ಮತ್ತು ಅದರ ಮೂಲಕವಾದ ಸರ್ವತೋಮುಖ ಅಭಿವೃದ್ಧಿಯ ಸಾಧ್ಯತೆ ಉಂಟೆ. ನನ್ನ ಕ್ಷೇಮೇನ ಬುದ್ಧಿಮತುಲ ಲೋಕದ ಜನರಿಗೆ ಕ್ಷೇಮಕ್ಕೆ ಸಾಧ್ಯ ಉಂಟೆ. ಆಗ ನನ್ನ ಮಾತ ಪೂರಕವಾದ ತಿಳ್ಕೊಳ್ಳಿಯಿಂದ ಹಿರಿಯ ಕಾಲಗಳು ಪಂಚಭೂತಾತ್ಮಕವಾದ ದೇವರಿನ ಆರಾಧನೆ ಮಾಡಿದ ತನಗೆ ತಪಸ್ಸು ಮಂತ್ರಗಳನ್ನು ಯೋಗ್ಯತೆ ಹೆಚ್ಚಿ ತಂಜೇರಿ ಮಹಾಯಾಗ ಸಪ್ತ ಮಹಾಯಾಗವನ್ನು ರಾಜಸೂಯ ಅಶ್ವಮೇಧ ಪಂಚಮಾನ ನಮೋದಿದ್ದೇವೆ ಆತ್ಮಕರ ತಾಕತ್ತು ಇಂದಿನ ಕಾಲವು ನನ್ನ ಸಾಮಾನ್ಯವಾಗಿದ್ದ ಪುಣ್ಯಸಾಗರ ವರ್ಷದ ಇತಿಹಾಸವು ಮಲ್ಲಯಾಗಕ್ಕೆ ನಾಡ ಚಂಡಿಕಾಯಾಗ ಮಲ್ಲಯಾಗ ಅನ್ಪಡುತ್ತೆ. ಅವು ಸಾಮಾನ್ಯವಾಗಿ ನವಚಂಡಿಯಿಂದ ಹೊರಪಾಡು ಕೈಯೇ ಒಂದು ಸತಿ ಪಾರಾಯಣ ಒಂದು ಸತಿ ಮಂತ್ರ ನಾಡ ಇವಾಗ 100 ಸತಿ ಹೋಗುವ ಸಹಸ್ರ ಚಂಡಿಯಿಂದ ಹೊರಪಡೋದಿಲ್ಲ ವಿಚಾರಗಳು. ನಮ್ಮ ವಿಶೇಷ ಮಧ್ಯವರ್ತಿ ಸಮಯವು ನಮ್ಮ ಮಕ್ಕಳಿಂದ ಮಧ್ಯಮ ಹೋಮಕೊಡುವ ವ್ಯವಸ್ಥೆಯಿಂದ ಶತಚಂಡಿಕಾಯಾಗ ಇದಾದ ಯಾರ ಬಣ್ಣ ನಾಡ ಸಂಖ್ಯೆಯನ್ನು 1000 ಸಂಖ್ಯೆಯಿಂದ 10,000 ಸಂಖ್ಯೆಯಿಂದ ಲಕ್ಷದ ಹೋಮ ಯಾಗ ಮಂತ್ರಗಳಿಂದ ಭಕ್ತ ಜನರನ್ನ ಉದ್ದೇಶಾರ್ಥವಾಗಿ ನಮ್ಮ ಸ್ವಾರ್ಥಗೋಸ್ಕರ ಮತ್ತೊಂದಿಲ್ಲ ಲೋಕವು ಎಟ್ಟಾಗಲು ಪಂಡಿನ ವಿಚಾರಕ್ಕೆ ಒಂದು ಇದಾದ ಅಂಜಿನ ಕಾಲವು ದೇವರ ಜನರ ಸಾನ್ನಿಧ್ಯ ಕೇವಲ ಹೋಮಕ್ಕೆ ಮೂಡುವುದರ ಸಾಧ್ಯತೆಗೆ ಪ್ರಕೃತಿ ಕುಳಂಜಿನ ರಸ ಪರಿವರ್ತನೆಯ ಸಾಧ್ಯತೆ ಉಂಟುಕೊಂಡಿದೆ. ಅವರ ದೇವರಿನ ಸಾನ್ನಿಧ್ಯ ಮುಂದಿನ ಕಾಲವು ಪಂಚಭೂತಾತ್ಮಕವಾದ ಆರಾಧನೆ ಮಾಡುತ್ತಿದೆ. ಭೂಮಿ ಶಿಲೆದಂತದ್ದು ಒಂದೀಶದ ಭಾಗ ನಮ್ಮ ಮೆಟ್ಟಿರುವುದು ಗಣಪ ನಮಗೆ ಅದೇಶದ ನಮಗೆ ಭಾಗವು ದೇವರ ಬಿಂಗುಳ ಆರಾಧನೆ. ಆ ಬಿಂಗುಳು ಚೈತನ್ಯ ಬರುವುದು ನಾಡ 5 ಕೂಡ ಮನುಷ್ಯೊಳೆದು ಚಿಂತನೆ ಮಾಡಿಕೊಳ್ಳಿ. ಅವುಗಳನ್ನು ವಾಯು ತತ್ವಗಳು, ಜಲ ತತ್ವಗಳು, ಆಕಾಶ ತತ್ವಗಳು ನೆಟ್ಟು ನನ್ನ ಅಗ್ನಿ ತತ್ವಗಳನ್ನು ಮಾತಾಡುವುದು ದೇವರ ಪುರಾಣ ಯಾವುದು ಐಕ್ಯ ಅತ್ಯಗೇಂದ್ರಗಳು
ಯಾವಂತೆ ವೇತನವಂತ ವಿಟಮಿನ್ ಕಾಲ ಇಂಜೆಕ್ಷನ್ ಐದು ಕೊಟ್ಟದಲ್ಲಿ ಬಾಳ ಜನಗ ಇಂಜ ಆರೋಗ್ಯಪೂರ್ಣ ಮುಂದ ಅಂಜಲಿ ದೇವರಿಗೆ 16 ವರ್ಷದ ಬ್ರಹ್ಮಕಲಶವನ್ನು ನಡುತ್ತ ದಾದಾಂಡ ಸಾನ್ನಿಧ್ಯ ಕೊರಬತ್ತಿನ ಕಾವರು ದೇವರಿಗೆ ಅಭಿಷೇಕ ಪೂರ್ವವಾದ ಹೋಮ ಪೂರ್ವವಾದ ವ್ಯವಸ್ಥೆಯನ್ನು ಮತ್ತೊಂದು ಬರಲಿ ಜಪಾನಿಂಚಿ ಮತ್ತೊಂದು ವೈದ ಎಲ್ಲಾಂಜಲಿಗಳು ಶತಜನಿಕಾಯಾಗಲು ದೇವರಿಗೆ ವಿಶೇಷವಾದ ಅರ್ಪಣೆ ಮಕ್ಕಳನ್ನು ಈಗ ಆ ಯಾಗವಂತದ ಯಾವನಿಗೆ ದೇವರಿಗೆ ಪುಣ್ಯದ ವಿಶೇಷವಾದ ಈಗ ಪಾರಾಯಣ ಮಾಡಿಕೊಳ್ಳಿ ಆ ಪಾರಾಯಣ ಮಂತ್ರವನ್ನು ಕೂಡ ಐದ ಉನ್ನೆಂದು ತರಂಗಾಂತರ ಶಕ್ತಿಯು ನಮಗೆ ಎತ್ತಿ ನಮ್ಮ ಹಿರಿಯ ಕಾಲದ ಆ ದುಷ್ಟಶಕ್ತಿಯು ಇದರ ಹೊಸ ಹೊಸ ವೈಜ್ಞಾನಿಕರು ಕಂಡಿರುತ್ತ ಇಂದಿನ ಪ್ರೋತ್ಸಾಹದ ಶಕ್ತಿ ಇದ್ದ ಇಲ್ಲವೈ ಒಂದು ಮೈನಸ್ ಅಂಜನೆ ಈ ಒಂದು ವ್ಯವಸ್ಥೆಯಲ್ಲಿ 10 ಸರ್ತಿ ಪಾರಾಯಣ ಮಂತ್ರವನ್ನು ಪ್ರವೇಶ ದೇವಸ್ಥಾನದಿಂದ ಶುದ್ಧಿಯಾಗು ದೇವರ ನಿಮ್ಮರ ಶುದ್ಧಿಯಾಗು ಪರಿಸರವೇ ದುಷ್ಟ ಮನಸ್ಸು ದಿಕ್ಕಿನ ಬೇರೆ ಬೇರೆ ಕಾಮದ ಕಾಮ ಕ್ರೋಧ ಲೋಭ ಮೋಹ ಮರವಾಗಿದ್ದ ದುರ್ಗುಣಗಳು ಬೇರೆ ವಿಮುಖ ಪುಷ್ಪದ ಬಗ್ಗೆ ಹಗುರಾಗುತ್ತ ಅಂಚಿನ ಉಂಗಿ ಸೌಭಾಗ್ಯ ದೇವರು ಮೊದಲಾಗುವುದು ನನ್ನ ನಿತ್ಯದಲ್ಲಿ ಕರ್ಮವನ್ನು ಕೊಲ್ಲುವ ವಿಜ್ಞಾನಿಯಂತೆ ಅಪವಾದ ಮುಖ್ಯವಾದ ನಂದಿ ಪರಿಸರದ ಪ್ರಾಕೃತಿಕ ವಿಭೋಗಗಳು ಬಂದಿರ ರಸದ ಕೆರೆ ಬಗ್ಗೆ ದೇವರನ್ನು ರಸದ ಕೆರೆ ಬಗ್ಗೆ ಅಧಿಕಾರಿ ನಮೂನಿ ಕರ್ಮ ಅನ್ನುವುದು ತೊಂದರೆ ಯಾವಂದಿರಲ್ಲ ದೇವರ ರಕ್ಷಣೆ ಮಾಡುವುದು ಕೊಲ್ಲುವ ಸದನಿಕಾಯ ಹೃದಯದ ಪೂರ್ಣ ನಡಪುವುದು ಪುಣ್ಯ ಕೀರ್ತಿನ ಆದಾಯವನ್ನು ಪುಣ್ಯ ಪ್ರಸಾದ ನಂಬೋದು ಲೋಕ ಉದ್ಧಾರವನ್ನು ನಡಪುವುದು ಬಂದು ಈ ಪುಣ್ಯಕಾಲ ಮಾತ್ರ ಭಕ್ತಿಯ ಧರ್ಮಕ್ಕಾದ ಪ್ರಾರ್ಥನೆ ಮಾಡಿಕೊಂಡ ಸ್ವಾಮಿ ದೇವರೇ ನಮೋ ದೇವಿ ಮಹಾದೇವಿ ಶಿವಾಯ ಸತತಂ ನಮಃ ನಮ ಪ್ರಕೃತಿ ಭದ್ರಾಯಿ ಯಥಾಪ್ರತಾಪಂ ಮಹಾದೇವಿ ನಮಃ ಗೋವಿಂದಾನಿ ಗೋವಿಂದ ಪ್ರಸಾದ ಸ್ವೀಕಾರವನ್ನು ಎಲ್ಲ ನಿಮಗೆ ಶುಕ್ರವಾರದಿಂದ ಆದಿತ್ಯವಾರ ಹಾಕೋದಕ್ಕಿಂತ ಸಕ್ರಮ ಭಾಗಿಯಾಗಿ ತಲಪಾಡತಕ್ಕಂಥ ಹೊರತಂದೆ ಬೇರೆ ಕಾರಣಕ್ಕೆ ಪ್ರತ್ಯಕ್ಷವಾದ ಪರೋಕ್ಷವಾದ ಸಹಕಾರವನ್ನು ಮಾತ್ರ ಸಮಿತಿಯ ಸದಸ್ಯರಾಗಿ ಅಂಚನೆ ದೇವರಿಗೆ ಆ ಹೊರೆ ಕಾಣಿಕೆಯನ್ನು ಒಪ್ಪಿಸಾದ ದೇವರನ್ನ ದರ್ಶನ ಯಾವ ಇಲ್ಲಿಗಳ ಸಮೃದ್ಧಿ ಇಂಚ ಕ್ಷೇತ್ರಗಳಲ್ಲಿ ಧನಧಾನ್ಯ ಸಮೃದ್ಧಿಯಾದ ನಮ್ಮ ಜೀವನದಲ್ಲಿ ನಮ್ಮೆಲ್ಲರೇ ಧನಧಾನ್ಯ ಸಮೃದ್ಧಿಯಾದ ಮೇಲ್ಕಾಲದ ಇಂಚನೆ ದೇವರ ಕುರಿತು ಸಂಬಂಧನೆ ತಲಪಾಡಕ್ಕೆ ಅರ್ಪಣೆ ಮಾಡಿಕೊಳ್ಳಿ ಆ ನನಗೂ ಪಾತ್ರದ ಕಾರಣವನ್ನು ಹೊರೆ ಕಾಣಿಕೆ ದೇವರ ಸಂತಾನ ಅರ್ಪಣೆ ಮಾಡಿ ನಮ್ಮ 25 ಪರ್ಯಂತರವಾದ 21 ತಾರೀಕಿನಿಂದ ಪ್ರಸಾದ ವಿತರಣೆ 30 ತಾರೀಕಿನ ಸಂಪೋಷಣ ಪರೋಗದಲ್ಲಿ
ಶತಚಂಡಿಕಾಯಾಗದ ಸುರುತ ಧಾರ್ಮಿಕ ಸಭಾ ಕಾರ್ಯಕ್ರಮದ ಉದಿಪರಣ ಮಲ್ಪೆರ ಪುರಂಚನ ಶ್ರೀ ಹರಿನಾರಾಯಣ ಅಸ್ರಣ್ಣ ಬೆರೆಗೆ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಆಯನಂಚಿನ ವೇದಮೂರ್ತಿ ಶ್ರೀ ಗಣೇಶ್ ಭಟ್ ಮೇನೆಡೆದ ಮಲ್ಲಿಗೆದ ಮಾಲೆ ಅದೇ ರೀತಿ ಫಲಪುಷ್ಪ ಅದೇ ರೀತಿ ಸ್ಮರಣಿಕದ ಗೌರವ ಮಾನಾದಿಗೆ ಇನ್ನಿತ ಈ ಚಾವಡಿಗೆ ಮೊದಲೇ ಇನ್ನಿತ ಈ ಒಂದು ವೇದಿಕೆಡೆ ಗೌರವ ಉಪಸ್ಥಿತಿ ಇರ್ತದೆ. ಈ ಒಂದು ಕಾರ್ಯಕ್ರಮವನ್ನು ಪೊರ್ಲು ಮನ್ಪರೆ ಒಂಜಾತಿ ಗಣ್ಯಾತಿ ಗಣ್ಯರೇ ನಮ್ಮ ಈ ಒಂದು ವೇದಿಕೆ ಉಳ್ಳರು. ಐಟೆ ಮುಖ್ಯವಾದ ಶ್ರೀಮತಿ ಮಮತಾ ಗಟ್ಟಿ ಅಧ್ಯಕ್ಷರು ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ಮೇರೆಗಳ ಆತ್ಮೀಯವಾದ ಸ್ವಾಗತವನ್ನು ಹೊರೊಂದಿದೆ. ಇದರಿಂದ ಗೌರವ ಉಪಸ್ಥಿತರು ಪನಂಚನ ಶ್ರೀ ಮಮತಾ ಗಟ್ಟಿ ಮೇರೆಗೆ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಶ್ರೀ ಮೋಹನ್ ದಾಸ್ ಶೆಟ್ಟಿ ನೆತ್ತಿಲ ಬಾಳಿಕೆ ಬೇರೆ ಬದ್ಧದ ಗೌರವದ ಶಾಲು ಸ್ಮರಣಿಕೆದ ಗೌರವ ಮಾನಾದಿಗೆ ಮಲ್ಪಡಪಟ್ಟದ ವಿನಂತಿಯನ್ನು ಮಲ್ತಂದಿಲ್ಲ. ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಶ್ರೀಮತಿ ಮಮತಾ ಗಟ್ಟಿ ಮೇರೆಗೆ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಶ್ರೀ ಮೋಹನ್ ದಾಸ್ ಶೆಟ್ಟಿ ನೆತ್ತಿಲ ಬಾಳಿಕೆ ಮೇರೆ ಶಾಲು ಸ್ಮರಣಿಕೆದ ಗೌರವ ಮಾನಾದಿಗೆ ಇನ್ನಿತ ಈ ಚಾವಡಿಗೆ ಇನ್ನಿತ ಈ ಒಂದು ಕಾರ್ಯಕ್ರಮದ ನಾನೊಂಜಿ ಭಿನ್ನೆ ಈ ಕ್ಷೇತ್ರದ ಅನನ್ಯ ಭಕ್ತೆಯಾದ ಕೊಡುಗೈ ದಾನಿಯಾದ ವೇದಿಕೆಯಲ್ಲಿ ಶ್ರೀ ನಾರಾಯಣ ಕಜೆ ವ್ಯವಸ್ಥಾಪನಾ ಸಮಿತಿಯ ಸದಸ್ಯ ನಡೆದು ಗೌರವದ ಶಾಲು ಸ್ಮರಣಿಕೆದ ಗೌರವ ಮಾನಾದಿಗೆ ಇನ್ನಿತ ಈ ಚಾವಡಿಗೆ ವೇದಿಕೆಡೆ ಭಿನ್ನಾದಿಗದ ಮರಾಠಿತನರು ಮತ್ತು ಬೊಕ್ಕರಿ ಶ್ರೀಯುತ ರಮೇಶ್ ಶೆಟ್ಟಿ ಬೋಳ್ಯಾರು ಅಧ್ಯಕ್ಷರೇ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಮೇರೆಲ್ಲ ಇನ್ನಿತ ಈ ಒಂದು ವೇದಿಕೆಡೆ ಆತ್ಮೀಯವಾದ ಮಾತರಿನ ಪರವಾದ ಸ್ವಾಗತ ಮಾಡ್ತಂದು. ಇನ್ನಿತ ವೇದಿಕೆ ಉಪನಂಚಿನ ಶ್ರೀ ರಮೇಶ್ ಶೆಟ್ಟಿ ಲೇಸಡೆ ಬೊಕ್ಕರಿ ಭಿನ್ನೆ ಒಂಜಿ ಹಿರಿಯ ಗೌರವ ಉಪಸ್ಥಿತ ಉಪನಂಚಿನ ಶ್ರೀ ಜಯರಾಮ್ ಶೇಖ ಮೇರೆಗೆ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಶ್ರೀ ವರುಣ್ ರಾಜ್ ತಲಪಾಡಿ ಮೇರೆ ಬಂದದ್ದು ಗೌರವದ ಶಾಲು ಸ್ಮರಣಿಕೆದ ಗೌರವ ಮಾನಾದಿಗೆ ಮಲ್ಪಡಪಟ್ಟದಕ್ಕೆ ಅನ್ನೋದಿಲ್ಲ. ಮಹೇಶ್ ಮೋಟರ್ಸ್ ಮಂಗಳೂರಿನ ಮಾಲಕಿಯರು ಶ್ರೀ ಜಯರಾಮ್ ಶೇಖ ಮೇರೆಗೆ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಶ್ರೀ ವರುಣ್ ರಾಜ್ ತಲಪಾಡಿ ಮೇರೆಡಿದು ಗೌರವದ ಶಾಲು ಸ್ಮರಣಿಕೆದ ಗೌರವ ಮಾನಾದಿ ಇನ್ನಿತ ಈ ಚಾವಡಿಗೆ ಶ್ರೀ ಪಿ ಆರ್ ಶೆಟ್ಟಿ ಕೊಯ್ಯಲು ಮಾಜಿ ಅಧ್ಯಕ್ಷರೇ ಜಿಲ್ಲಾ ಕಂಬಳ ಸಮಿತಿ ಅರಿಗಳ ಆತ್ಮೀಯವಾದ ಸ್ವಾಗತವನ್ನು ಕೊರಂದು. ಗೌರವ ಉಪಸ್ಥಿತ ಪನಂಚನ ಶ್ರೀ ಪಿ ಆರ್ ಶೆಟ್ಟಿ ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆ ಮೇರೆಗೆ ಶತಚಂಡಿಕಾ ಯಾಗ ಸಮಿತಿಯ ಗೌರವ ಸಲಹೆಗಾರರು ನಂಚಿನ ಪ್ರದೀಪ್ ಕಿಲ್ಲ ಮೇರು ಮೇಗಿನ ಮೇಲೆ ಸುರುತ ದಿನದ ಕಾರ್ಯಕ್ರಮ ಬರೀ ಪೊರ್ಲುದ ಕಾರ್ಯಕ್ರಮದ ಉದಿಪನನು ಹರಿನಾರಾಯಣ ದಾಸ ಅಸ್ರಣ್ಣ ಅಭಿರೀತಿ ಪ್ರಧಾನ ಅರ್ಚಕರನ್ನ ಕೈಟ್ ಬರಿ ಪೊರ್ಲುಡು ಅರಳದನ್ನು ನನ್ನ ಆಪನಂಚಿನ ಕಾರ್ಯಕ್ರಮ ಅಪ್ಪೆ ದುರ್ಗಾ ಪರಮೇಶ್ವರನ ಆಶೀರ್ವಾದಡು ಮಾತಲ ಪೊರ್ಲು ಬುಲಿಕೆಡೆ ನಡಪಡೆ ಪಟ್ಟದಕ್ಕೆ ಏನಂದು ವೇದಿಕೆದ ಮಿತ್ತಿನ ಶ್ರಮಾದ ಬಿನ್ನೆರೆಡ್ಲ ಇರಿದ ಕಾರ್ಯಕ್ರಮವನ್ನು ಅರಳಾದ ಕುರುಡು ಪಟ್ಟದ ವಿನಂತಿಯನ್ನು ಮತ್ತೊಂದು ಅಧ್ಯಕ್ಷರದು ಮುಗಿತಿತ್ತು ನಾವು ಮಾತ ಗಣ್ಯರೆಗ್ಲ ಒಟ್ಟಾದ ಒಂದಿಸ ಒಂದು ವೇದಿಕೆಡ ದುಂಬು ಪುನಂಜನ ದುರ್ಗಾ ಪರಮೇಶ್ವರಿನ ಅನನ್ಯ ಭಕ್ತರೆಗ್ಲ ಒಂದಿಸ ಒಂದು ಎನ್ನ ಒಂಜಿ ರಡ್ಡು ಪಾತೆರ ತಲಪಾಡಿ ದುರ್ಗಾ ಪರಮೇಶ್ವರಿ ಅಮ್ಮಗೆ ವಿಶೇಷ ಆಯನ ಒಂಜಿ ಬೊಲ್ಲಿದ ಧ್ವಜ ಐತ ಉದ್ದೇಶ ಅದು ಒಂಜಿ ಬ್ರಹ್ಮಕಲಶ ಐನ್ ದಿನತ ಶತಚಂಡಿಕಾ ಯಾಗದ ವಿಶೇಷ ಆಯನ ಒಂಜಿ ಕಾರ್ಯಕ್ರಮ ನಡತೊಂದುಂಡು ಐಟ್ ಭಾಗವಹಿಸಾವರೆ ನಂಕ್ಲ ಹೆಮ್ಮೆ ಆವೊಂದುಂಡು.
ರಾವಣೆ ಆಕಾಶ ಮಾರ್ಕಂಡು ಬೋಂದಿತ್ತೆಗೆ ಆಯ್ಕೆ ಪುಷ್ಪಕ ವಿಮಾನ ಅಂದುಕೊಂಡು ಮಿತ್ರ ಬೋಡು ಪುನಃ ತಿರ್ತುರು ಒಂಜಿ ಭಾರಿ ಗೌಜಿದ ಮೆರವಣಿಗೆ ಆವಂದಿತ್ತನು. ಗೌಜಿದ ಮೆರವಣಿಗೆ ಆನಗ ನಾ ರಾವಣಗೊಂಜಿ ಮಾತಾಡಿದ್ಲೆ ಯಾನ್ ಮಲ್ಲ ಜನ ಆವಡು ಆ ದೃಷ್ಟಿಗೋಸ್ಕರ ಏ ರೀತಿ ಗೌಜಿದ ಮಲ್ಪುಂಡು ಬಂದು ಸೀದಾ ತೀರ್ಥ ಬಂದಾಗ ಅನರಣ್ಯಕ್ಕೆ ಬನ್ಪಿನಾಯವರಿ ಸೂರ್ಯವಂಶದ ರಾಜೆ ಚಕ್ರವರ್ತಿ ಆದ ನಿತ್ಯ ಹೋಮ ಹವನ ತಪಸ್ಸಡೆ ಆಯನ ಜೀವನ ದುಂಬುಗುಣ ಒಂಜಿ ಯಾಗದ ಪರಿಸಮಾಪ್ತಿ ಆದ ಐತ ಅವಭೃತ ಆದ ಬರೋಂದುಪ್ಪುನಂಚಿನ ವಿಶೇಷ ಆಯನ ಮೆರವಣಿಗೆ ರಾವಣಗ ಅವಲ್ಲ ಆಯನ ಮಚ್ಚರ ತಡೆಯರ ತಿರುಗಿ ಅಂಚ ಅನರಣ್ಯಕನ ಹಾಕದು ಕೆರ್ಪೆ ದಯಪಂಡ ರಾವಣನಗ ಬಲ ಉಂಡು ಬಲ ಬಂಡ ದೇವರನ ವರ ಉಂಡು ಐದಾರೆ ಕೆರ್ರೆ ಕಾಂಡಾಡಿ ಜರ ಅನರಣ್ಯಕ್ಕೆಲ್ಲ ಬಾರಿ ಮಲ್ಲ ವೀರೆ ಅಂಡ ಕೆರ್ನ ಹೊರ್ತುಗೂ ಅನರಣ್ಯಕ್ಕೆ ಒಂಜಿ ರಾವಣಗೆ ಶಾಪ ಬರ್ತೆ ಯದಿ ದತ್ತಂ ಯದಿ ಹುತಂ ಯದಿ ಮೇ ಸುಕೃತಂ ತಪಃ ಉತ್ಪತ್ಸ್ಯೇತೆ ಕುಲೇಖ್ಯಸ್ಮಿನ್ ಇಕ್ಷ್ವಾಕೂಣಾಂ ಮಹಾತ್ಮನಾಂ ರಾಮೋ ದಾಶರಥಿರ್ನಾಮ ಸತೇ ಹಂತ ಭವಿಷ್ಯತಿ ದಾದ ಬಂಡ ಯಾನ್ ದಾನ ಕೊರ್ತಿನ ಉಂಡುಂದಾಂಡ ಆಯ್ತ ಪುಣ್ಯ ಉಂಡುಂದಾಂಡ ಯಾನ್ ನಿತ್ಯ ಹೋಮ ಹವನನ್ನು ಮಲ್ತಿನ ಅಂದಂದಾಂಡ ಯಾನ್ ಪ್ರತಿನಿತ್ಯ ಜಪ ಮುರ ಮಲ್ತಿನ ಅಂದಂದಾಂಡ ಇದುವೇ ಎನ್ನ ಇಲ್ಲಡದು ದಶರಥನ ಮಗೆ ಅದು ರಾಮೇ ಒಂದು ಪುಡಿಯ ಪುಟ್ಟುವೆ ಆಯನೇ ನನ್ನ ಕೆರ್ಪೆ ಎಂದು ಶಾಪ ಬರ್ತೈಪೆ ಅನರಣ್ಯಕನ ಕೈತ ಬಲ ಯಾಯಿಜಿ ಇದಣ್ಣ ರಾವಣಗೆ ಒಂಜಾತ ವರಬಲ ಇತ್ತು ನೆಡ್ತಾರ ಅಂಡ ಆಯನ ಬಾಯ್ದ ಬಲ ಜಾಸ್ತಿ ಇತ್ತು ನೆಡ್ತಾರ ದೇವರೆಗ್ಲ ಬೇತ ಕಟ್ಟಿಟ್ಟು ಪುಟ್ರಗಾಯಿಜಿ ಅವೇ ಇಲ್ಲಡ ಪುಟ್ಟಿನ ಅನಿವಾರ್ಯತೆ ಬರ್ತಂಡು ರಾಮ ದೇವರಾದ ಅವಲೇ ಪುಟ್ಟಿ ರಾವಣನ ಕೇರಿ ಅಂಚಾಂಡ ಆ ಹೋಮಗು ಹವನಗು ಜಪಕ್ಕೆ ಏತ್ತು ಒಂಜಿ ಸಾಮರ್ಥ್ಯ ಉಂಡು ಪಂಪಿನಕ್ಕೆ ಅವು ಒಂಜಿ ಉದಾಹರಣೆ ಐದವರ ಏಪಲ್ಲ ಹುತಂಚ ದತ್ತಂಚ ತಥೈವ ತಿಷ್ಟತಿ ನಮ್ಮ ಗೊರ್ಪಿನ ದಾನ ಒಪ್ಪಡು ನಮ್ಮ ಅಲ್ಪನ ಹೋಮ ಒಪ್ಪಡು ಐತ ಪುಣ್ಯ ಎಂಚುಂಡು ಅಂಚನೆ ನಮ್ಮ ಸಂಗ್ರಹದ ಪುಣ್ಣಿಗೆ ನಂಗೆ ಇನ್ನೀಗದಲ್ಲ ಫಲ ಕೊರ್ಪುಂಡು ನಿಗಂಡಿಚ್ಚಿ ಆಂಡ ಮಲ್ತು ನೆಡ್ತಾರೆ ದನ ಪುಣ್ಣ ಬಂಡ ನಮ್ಮ ಸೈಪುನಗ ನಮ್ಮ ಪೋನಗ ನಮ್ಮೊಟ್ಟಿಗೆ ಬುತ್ತಿಯಿಂದ ಬರ್ಪಡತ್ತ ಆ ಬುತ್ತಿ ಕಾಸದ ಬುತ್ತಿ ಇತ್ತಲಕ ನಮ್ಮ ಬದವಪ್ಪ ಪರ್ಸ್ ಆ ಪರ್ಸ್ದಕ್ಕ ನಮ್ಮೊಟ್ಟು ಉಪ್ಪುನ ಎಂಜಿನ ಬಂಡ ದಾನ ಕೊರ್ಣ್ಯ ಹೋಮ ಕೊರ್ನೆಟ್ಟು ಎಂಜಿನ ಪಾಪ ಪುಣ್ಯ ಬೈದಂಡ ಪಾಪ ಪರಿಹಾರ ಆಪಂಡ ಅವು ನಮ್ಮೊಟ್ಟಿಗೆ ಏಪಲ್ಲ ಬರ್ಪುಂಡು ಪಂಪಿನಕ್ಕೆ ಒಂಜಿ ಸೂಚಕ ಅಂಚ ವಿಶೇಷ ಆದ ಶತಚಂಡಿಕಾ ಯಾಗನ ಮಲ್ಪುಣ ಪಣಿಪಿನ ಸಂಕಲ್ಪ ಈ ಕ್ಷೇತ್ರನ ಮಲ್ತಿದೆ ಸರ್ವಂ ಮಮೈತನ್ ಮಾಹಾತ್ಮ್ಯಂ ಮಮ ಸನ್ನಿಧಿಕಾರಕಂ ನಾವು ಇಂಚಿನ ಆ ಚಂಡಿಕಾ ಹೋಮಡ ಮಂತ್ರ ಬಣ್ಪ ಆ ಮಂತ್ರನೇ ದೇವರನ ಸಾನ್ನಿಧ್ಯನ ಸೃಷ್ಟಿ ಮಲ್ಕೊಂಡು ಒಂದು ದೇವರನ ವಾಕ್ಯ ಎಂಕಲ್ನ ವಾಕ್ಯತ್ ಸ್ವತಃ ದೇವರೇ ಬಂದಿನ ಬಾದಿರ ಅವೇನು ಆ ಚಂಡಿಕಾಯಾಗದ 700 ಮಂತ್ರನ ವರ ಕೇಂಡಯವ್ಗೆ ಕೆಬಿಟ್ ಪ್ರೀತಿರ್ಮೆ ಕ್ರಿಯತೆ ಸಾಸ್ಮಿನ್ ಸಕೃತ್ ಉಚ್ಚರಿತೆ ಶ್ರುತಿ ಉಪದೇಶಿತನಾಯ ಪಂಡವು ಬೊಕ್ಕದಾಗಲಿ ಕೇಂಡಯವ್ಗೆ ಐಟ್ ಹಾಕ್ಲಿಕ್ಕೆ ಮಸ್ತ್ ದೇವರಿಗೆ ಪ್ರೀತಿ ಆಪಿನಿ ಅಂಚ ಒಂಜೊಂಜು ಸಲತ್ ಒಟ್ಟು 100 ಸಲ ಪಾರಾಯಣ ಅದು 10 ಸಲ 10 ಋತ್ವಿಜರದಾರ ವಿಶೇಷ ಆಪಿನಂಚಿನ ಹೋಮಲ್ಪನಂಚಿನ ಮಲ್ಲ ಯಾಗ ಶತಚಂಡಿಕಾ ಯಾಗ ಅವೇನೇ ಮಲ್ತು ನೆಡ್ತಾರದಾನ ಸಾನ್ನಿಧ್ಯ ವೃದ್ಧಿ ಆಪಣ ದೇವರಿಗೆ ಸಾನ್ನಿಧ್ಯ ವೃದ್ಧಿ ಅವರೇ ನಿತ್ಯ ಜಪಾನುಷ್ಠಾನ ಮಲ್ಪನಂಚಿನ ಅರ್ಚಕೀರ್ ನಮ್ಮೊಟ್ಟುಗುಳ್ಳೇರು ಐದಾರ ಸಾನ್ನಿಧ್ಯ ವೃದ್ಧಿ ಆಪಣ ಕಲಶ ಪಂಡ ದಾದಾರ್ಥ ಪಣ್ಣಂದಾಂಡ ಕಾ ಪಣ್ಣಂದಾಂಡ ಭಗವಂತೆ ಎಂದರ್ಥ ಕಂ ಲಾತಿ ಇತಿ ಕಲಾ ಭಗವಂತನ ಕನ್ಪಿನಿಡ್ತಾರ ಕಲಾ ಅಂದ್ಬಿಡ್ತಾರೆ ನಮ್ಮ ಕಲಾ ಕಾರ್ಯಕ್ರಮ ಮಲ್ಪೋಟೆ ಇಂಜಿನ ಸಿನಿಮಾ ಡ್ಯಾನ್ಸ್ ನಲ್ಪ ಅವತ್ತು ಕಲಾ ಬಣ್ಣಂದಾಂಡ ಎಡ್ಡೆ ಐಟೇ ರಾಮನ ಕಥೆ ಭರತನಾಟ್ಯ ಒಂದು ಪೂರ ಕಲೆನು ನಮ್ಮ ದೇವರನ್ನ ಸಾನ್ನಿಧ್ಯನ ಸೃಷ್ಟಿ ಮಲ್ಪಣಂಜಿನ ಅಂಚಿನ ಆ ಕಲೆಗಳು ದೇವರೇನು ಕನ್ಪಿನಂಜಿನ ವಸ್ತುಲೆಂಜಿನ ಉಂಡು ಅವು ಕಲಾಹ ಅಸ್ಮಿನಿ ಶೇರತೆ ಆ ದೇವರೇನು ಕನ್ಪಿನಂಜಿನ ವಸ್ತುಲು ಪೂರ ಜೆತ್ತಿತ್ತಿನಂಜಿನ ಎಂಚಿನ ವಸ್ತು ಉಂಡು ಐಕೆ ಕಾಲಾಶ ಅಂದ್ಬಿಡ್ತಾರೆ ನಿತ್ಯ ಅರ್ಚಕರನಾಕಲು ದೇವರೇ ಕಲಶಾಭಿಷೇಕ ಮಲ್ಪುವೆ ಹಿಡಿದಾರೆ ಸಾನ್ನಿಧ್ಯ ವೃದ್ಧಿ ಆಪು ಭಕ್ತರನಾಕಲು ಅಂಚೆನೆ ಬರ್ಪೀರು ನಮಸ್ಕಾರ ಮಲ್ಪೇರು ಆ ಸಾನ್ನಿಧ್ಯದ ಫಲ ಎಂಚ ಮೂಲ ಸಾನ್ನಿಧ್ಯ ಸೃಷ್ಟಿ ಆಪಣ ಅಂಚೆನೆ ಭಕ್ತರನಾಗಲಿ ಅನುಗ್ರಹ ಹೆಚ್ಚ ಅನ್ಬೋಣ ಅಂಚೆ ಪುಣಗ 16 ವರ್ಷಕ್ಕೊರ ವಿಶೇಷ ಆದ ಬ್ರಹ್ಮ ಕಲಶ ಅಂತ ಮಲ್ಪೇರು ಮಲ್ಲ ಕಲಶ ಮಲ್ತದ್ದು ಸಾನ್ನಿಧ್ಯ ಮಸ್ತ್ ಜಿಂಜಾವೇರು ಅವು 16 ವರ್ಷಕ್ಕೊರ ಆವಣೆ
ಐತ ಮಜ್ಜೋಡು ವಿಶೇಷ ಆಯ್ನಂಚಿನ ಸಂದರ್ಭಡು ಕೂಡ ನಮ್ಮ ಅಂಚಿನ ಕಲಶನ್ ಮಲ್ದೊಂದೇ ಇತ್ತಂದಂಡ ಸಾನ್ನಿಧ್ಯ ಬೊಕ್ಕಲ ಹೆಚ್ಚಾಕೊಂಡು ಸಾನ್ನಿಧ್ಯ ಹೆಚ್ಚಾನಂದಂಡ ಭಕ್ತರಿಗೆ ಅನುಗ್ರಹ ಹಿಡಿದು ಹೆಚ್ಚಾಕೊಂಡು ಭಕ್ತರಿಗೆ ಅನುಗ್ರಹ ಹೆಚ್ಚಾಗಿ ಬೊಕ್ಕ ಕ್ಷೇತ್ರ ವೃದ್ಧಿ ಅವಂದೇ ಪುಂಡು ದಯಪಂಡ ಭಕ್ತರಿಗೆ ನನ್ನ ಮಿತ್ಕಂತಿನ ಅಪ್ಪೆ ಅಲ್ಲಿಗೆ ದಾದಾಂಡ ಕೊರಡು ಒಂದು ಮನಸ್ಸಿಗೆ ತೋಜೊಂದೇ ಪುಂಡು ಹಿಡಿದವರ ಏಪಲ್ಲ ಸಾನ್ನಿಧ್ಯ ವೃದ್ಧಿ ಅವರೇ ಮಾತ ಭಕ್ತಿಯರ್ಲ ಪ್ರಯತ್ನ ಮಾಡ್ಕೊಡು ದೇವಸ್ಥಾನದ ಇಂಜಿನ ಬುಡ್ಚಿ ಅದನ್ನು ಪಾತಿರಬಲ್ಲಿ ದೇವಸ್ಥಾನ ಎಡ್ಡೆ ಆವಡೆ ಇಂಜಿನ್ ಉಂಟು ಅವೇನು ಮಾತ್ರ ಪಾತಿರೋಡು ಅವೇನು ಮಾತ್ರ ನಮ್ಮ ದೇವರಡಕ್ಕೆ ನೋಡು ಭಕ್ತರನ್ನ ಹಾಕ್ಲಕ್ಕೆ ನೋಡು ಇಂಚ ಮಲ್ತೊಂದು ಬೋಣುಂದ ಕ್ಷೇತ್ರದ ವೃದ್ಧಿ ಅಂಡ ಎಂಚ ಭೂಮಿ ಹಿಡಿದು ನೀರಿಗೆ ತಂದಿನ ಸೂರ್ಯ ಒಂಜಿ ಬಿಂದು ನೀರನ್ನೇ ಮೋಡದಲ್ಲಿ ಹಾಕೊಂಡು 1000 ಬಿಂದು ಅದು ನಂಗೆ ಕೊರ್ತು ನಮ್ಮವ್ರು ಎಂಚ ಬೊಡಿತನಂಚಿನ ನಂಗೆ ಆಹಾರ ಧಾನ್ಯಲು ಮಾತ ಕೊರ್ಪೆನ ಅಂಚ ದೇವರ ಅನುಗ್ರಹ ಮಲ್ಪೆರುಂದುಂಡು ಅಂಚಿನ ವಿಶೇಷ ಆಯ್ನ ಕಾರ್ಯಕ್ರಮ ಆ ಕೊಡಿಮರನ್ನು ತುನಗ ಬಂಜಿಂಜುಂಡು ಆತು ಪೊರ್ಲುದ ಐಟೆ ಕುಸೂರಿ ಕೆಲಸ ಮಲ್ತದು ಭಾರೀ ಸೋಕುದ ಒಂಜಿ ಕೊಡಿಮರ ಆತನ ಅಪ್ಪನ ಗಣೇಶ್ ಭಟ್ರ ಕೇಂಡೆ ಇದು ಮಧ್ಯದಲ್ಲಿ ಅವು ಬಂಗಾರದ ನಾನು ಅವು ಪಿತ್ತಲೆದ ಪೊರ್ಲು ತೋಜರ ಪಾಡ್ತೀನಿ ಎಂದು ಪ್ರಾಯಶಃ ಬರ್ಪಿ ಬ್ರಹ್ಮಗಳಸಕ್ಕೂ ಬಂಗಾರದ ಅವರ ಚಾನ್ಸ್ ಉಂಟು ಆ ದೇವರು ಮಲ್ಪುರಂಜನ ಉತ್ಸುಕಡ್ತಾನೆ ಈತ ಐಬಕ್ಕೆ ಹೆಂಗೆ ಅವನ್ ಯೂರಿಯರ ಬಲ್ಲಿ ನಂಗೆ ದೋಜಿನ ದೇವರ ದೋಜಂದ ಕುಲ್ವ ಭಕ್ತರಿಗೆ ಅನುಗ್ರಹ ಮಲ್ಪರೆ ಬಂಗಾರದ ಖಂಡಿತ ದೇವ್ರ ಮಲ್ಪಾವೇರು ಶತಚಂಡಿ ಆಗೊಂದು ಒಂಜಿ ಜಾಗ ದೇವರ ತರಪಡಾದ ಗೊತ್ತೀರು ದೇವಸ್ಥಾನ ಕೈತಲ್ಲ ಜಾಗ ಬೋಡಿ ದಯಬಂಡ ಭಕ್ತರನ್ನಾಗಲು ಉತ್ಸವಂತೂವರೆಗೆ ನಂಗೆ ಜಾಗದ ಮಸ್ತ್ ಅಗತ್ಯ ಉಂಟು ಭಕ್ತರನ್ನಾಗಲಿಕ್ಕೋಸ್ಕರ ನಂಗೋಸ್ಕರ ಆ ಭಕ್ತರನ್ನಾಗಲಿ ಒಂದು ಉತ್ಸವದ ವೈಭವವನ್ನು ತೂಪಿನಂಚಿನ ಅವಕಾಶ ಹಿಡ್ದಾರ ದಿಕ್ಕಂಡು ಶತಚಂಡಿ ಆಗ ಐಟು ಬೋಣಿ ನನ್ನ ಪಂಜಾತ್ ಸತ್ಕರ್ಮಗಳನ್ನು ಆದ ಸಾನ್ನಿಧ್ಯಲ ವೃದ್ಧಿ ಆಕೊಂಡು ಭಕ್ತರಿಗಳ ಅನುಗ್ರಹ ನಮಗೆ ಸಂಶಯ ಇಜ್ಜಿ ಅಂಚಿನ ನಿರಂತರ ಎಡ್ಡೆ ಕಾರ್ಯ ಈ ತಲಪಾಡಿಡು ನಡಪಡು ಮಾತೆರೆಗಳ ತಲಸ್ಪರ್ಶಿಯಾದ ಭಗವಂತನ ಒಂದು ಕುರಿತಾದ ಜ್ಞಾನ ಬರಡು ಆ ಬತ್ತನೆಡ್ದವರ ಆ ಭಕ್ತಿ ಬತ್ತನೆಡ್ದವರ ಮಾತೆರ್ಲ ಉದ್ಧಾರ ಅವಡು ಅಂಚಿನ ಸಾಮರ್ಥ್ಯ ಕಟೀಲ್ದ ದುರ್ಗಾ ಪರಮೇಶ್ವರಿ ಆಲಯ ಉಪನಂಚಿನ ತಲಪಾಡಿಯ ದುರ್ಗಾ ಪರಮೇಶ್ವರಿ ಅನುಗ್ರಹ ಮಲ್ಪಡುಂದು ದೇವರ ಪ್ರಾರ್ಥನೆ ಬರ್ತಂದು ಎನ್ನ ಪ್ರಾರ್ಥನೆ ಕ್ಷೇತ್ರ ಸಾನ್ನಿಧ್ಯ ದುರ್ಗಾ ಪರಮೇಶ್ವರಿ ಅಪ್ಪೆನ ಜಾಗಡ ನಡಪುನಂಚಿನ ಈ ಶತಚಂಡಿಕಾ ಯಾಗ ಪನ್ಪುನ ಮಲ್ಲ ಕಾರ್ಯ ಕಜ್ಜದ ಬಗ್ಗೆ ಅಸ್ರಣ್ಯರು ನಮಕ ಮಾತಿರೆಗಳ ವಿಶೇಷತೆನ ಪಂಡಿರು ಕ್ಷೇತ್ರದ ಅಭಿವೃದ್ಧಿ ಮಾತೆರ್ನ ಊರ್ದಕಲ ಭಕ್ತಡು ನಡಪುನಂಚಿನ ಈ ಒಂಜಿಕ್ ದೇವತಾ ಕಾರ್ಯ ಮಾತಾ ಭಕ್ತರು ಒಟ್ಟು ಸೇರ್ದು ಒಂಜಪ್ಪೆ ನ ಜೋಕುಲ್ಲಕನೆ ಒಟ್ಟಾದ ಸೇರೊಂದು ಈ ಕಾರ್ಯಕ್ರಮನ ಮನ್ಪುವ ಪೂರೆಲ್ಲ ಸೇರ್ದು ನಮ್ಮ ಇನ್ನು ದೀಪನ ಬೆಳಗಿಸಯ ಅಂಚನೆ ಪಂಚಮಂ ಕಾರ್ಯಸಿದ್ಧಿ ಪನ್ಪಿರು ಐನು ಶಕ್ತಿ ಪಂಚಮ ಶಕ್ತಿಲು ಒಟ್ಟು ಸೇರಿನ ನಾಡ ಒವೇ ಕಾರ್ಯ ಮನ್ಪರೆ ಖಂಡಿತವಾದ್ಲ ಅವು ಸುಲಭ ಆಪುಣು ಅಂಚಾದ ಕ್ಷೇತ್ರ ಸಾನ್ನಿಧ್ಯದ ಈ ಪೂರ ಕಾರ್ಯಲೆಗಳ ಪಂಚಮ ಶಕ್ತಿಯಾದ ಜ್ಞಾನಶಕ್ತಿ ಜನಶಕ್ತಿ ಶ್ರಮಶಕ್ತಿ ಧನಶಕ್ತಿ ಮಾತ ಶಕ್ತಿ ಇಲ್ಲ ಒಟ್ಟು ಸೇರ್ನೆಡ್ದ ಅವರ ಇಂಚಿನ ಕಾರ್ಯ ಮನ್ಪರೆ ಆಂಡು ಐಗ ದೇವೇರ್ನ ಆಶೀರ್ವಾದಲ ಉಂಡೂಂದು ಪನೊಂದು ಈ ಒಂಜಿ ಕಾರ್ಯದ ಅಧ್ಯಕ್ಷನಿದೆ ತೊನ್ನಂಚಿನಗಳ ಪಕ್ಕ ಮಾತ ಸಮಿತಿದಾಗಲೇಲ ನಮ್ಮ ಮಾತೆರ್ಲ ಒಟ್ಟಾದಿತ್ತೊಂದು ಇಂಚಿನ ಕಾರ್ಯನು ಮಂತೊಂದು ಪೋಯಿ ಊರುಡು ಬ್ರಹ್ಮ ಕಲಶ ಆಣನಾಡ ಅವು ಕ್ಷೇತ್ರಡು ಆಡಲ ಅವು ಇಡೀ ಈ ಊರ್ದ ಮಾತೆರೆಗಳ ಎಡ್ಡಾಪುಡು ಪನ್ಪ್ರೇನು ನಮ್ಮ ಹಿರಿಯಕ್ಲಿಕ್ಕೆ ಏನೊಂದ ಅಂಚಾದ ಊರ್ದ ಬ್ರಹ್ಮ ಕಲಶ ಆಣನಾಡ ಖಂಡಿತ ಊರುಡಿಪ್ಪುನ ಎಂಚಿನ ಬರ್ಪುನ ತೊಂದರೆಲಿತ್ತನಲ್ಲ ಆ ಊರುಡ್ದೇ ಪೋಪುಡು ಪನ್ಪ್ರೇನು ಪನ್ಪೇರು ಅಂಚಾದ ಮಾತ ಭಗವದ್ಭಕ್ತಿರೆಗಳ ಎಡ್ಡಾಪುನು ಪನ್ಪುನ ಈ ಒಂಜಿ ನೆಟ್ಟು ನಮ್ಮ ಬೀಜೊಂದುಪ್ಪುನ ಗಾಳಿ ಪರಿಸರ ನೀರು ನಮಕ್ ಏತು ಮುಖ್ಯನ ಅಂಚಿನೇ ನಮ್ಮ ನಂಬಿಕೆ ದೀನಂಚಿನ ನಮಕ್ ಮನಸ್ಸಿಗೆ ನೆಮ್ಮದಿ ತಿಕ್ಕೊಡು ನಾಂಡ ನಮ್ಮ ಕ್ಷೇತ್ರಗೂ ಬರ್ಪ ದೇವಸ್ಥಾನಕ್ಕೆ ಬರ್ಪ ದೇವರಡ ಬೇಡುವ ಅಂಚಾದಿಪ್ಪನಾಗ ನಮ್ಮ ಮಾತೆರ್ಲ ಭಕ್ತರು ಕಷ್ಟ ಕಾಲುಡು ಬರ್ಪ ಈಜನ ನೆಮ್ಮದಿಗಳ ಬರ್ಪ ದೇವರಡ ಕೇನ್ನಿತಿ ನಮಕ್ ಮಾತೆರೆಗಳ ನೆಮ್ಮದಿ ಕೊರ್ಲಿ ದೇವರ ಅವು ಅಂಚಿನ ನೆಮ್ಮದಿ ತಿಕ್ಕೊಡು ನಾಂಡ ನಮ್ಮ ಏಪಲ ಭಕ್ತಿಡಾದಿತ್ತದು ನೆಮ್ಮದಿಡಿತದು ಒವೇ ಒಂಜಿ ಕೆಲಸ ದೇವರು ಕೊರ್ನಂಚಿನ ಅವಕಾಶನ 4 ಜನಕ್ಕೆ ಉಪಕಾರ ಮಂತೊಂದು ನಮ್ಮ ಕೆಲಸ ಮಂತೊಂದು ನಂಡ ಖಂಡಿತವಾದ್ಲ ಅವೇ ಮಲ್ಲ ನಮ್ಮ ದೇವೇರ್ನ ಪೂಜೆ 4 ಜನ ಬಡವರಿಗೆ ನಮ್ಮ ಸಹಾಯ ಮಂತ್ರ ನಾಂಡ ಅವು ಖಂಡಿತವಾದ್ಲ ನಮ್ಮ ಕೊರ್ಪುನ ಮಲ್ಲ ದೇವೇರ್ನ ಪೂಜೆ ಅಂದು
ನೆನೆತುಂದಕಲು ನಮ್ಮ ಅಂಚಾದೆ ನಮ್ಮ ಮಾತಿರ್ಲ ನಮ್ಮರ್ದಾಪನ ಸಹಕಾರನ ಮಂತೊಂದು ಪೋಯಿ ಒಂಜಿ ಪಾತೆರ ನಮ್ಮ ಈ ಭೂಮಿಗೆ ಅಪ್ಪೆನ ಬಂಜಿಡು ಬನ್ನಗ ಉಸಿರಿಪ್ಪುಡು ಪುದರಿಪ್ಪುಜಿ ಈ ಭೂಮಿರು ಬುರ್ತು ಪೋನಗ ಉಸಿರಿಪ್ಪುಜಿ ಅಮ್ಮದೀನ ಪುದರು ಮಾತ್ರೇ ಒರೆಯುಂಡು ಈ ಭೂಮಿದ 4 ದಿನದ ಜೀವನದ ಆಟೊಡು ನಮ್ಮ ಎಟ್ಟು ಕೆಲಸ ಕಾರ್ಯಗಳನ್ನು ಮಂತೊಂದು ಪೋಯ ನಾಂಡ ಖಂಡಿತವಾದ್ಲ ನಮ್ಮ ಪುದರು ಶಾಶ್ವತವಾದ ಒರಿಯುಂಡು ಅಂಚಾದ ನಮ್ಮ ಎಡ್ಡೆ ಮನ್ಪುಗ ಸಮಾಜನ ಎಡ್ಡೆಡು ಕಟ್ಟುಗ ಪ್ರೀತಿ ವಿಶ್ವಾಸಡು ಕೊನೊಯಿ ಖಂಡಿತವಾದ್ಲ ಕ್ಷೇತ್ರಗುಲ ನಮ್ಮರ್ದಾಪನ ಸಹಕಾರ ಖಂಡಿತವಾದ್ಲ ಸದಾ ಸಹೋದರಿಯಾದ ನಿಕ್ಲೊಟ್ಟಿಗೆ ಯಾನು ಉಲ್ಲಯನ್ ಪನೊಂದು ಖಂಡಿತ ಏನಲ್ಲ ಈ ಒಂಜಿ ಕಾರ್ಯಕ್ರಮಗ ನೆತ್ತದು ಅವಕಾಶ ಮಂತ ಕೊರಿಯರು ನಿಕ್ಲೆಗ ಮಾತಿರೆಗಳ ವಂದಿಸ ಒಂದು ವೇದಿಕೆಡಿತನ ಅಧ್ಯಕ್ಷರಿಗೆ ಗೌರವಾಧ್ಯಕ್ಷರಿಗೆ ಮಾತ ಗಣ್ಯರೆಗಳ ಯಾನು ವಂದಿಸದು ಎನ್ನರಡ್ಡ ಪಾತ್ರನ ಮುಕ್ತಾಯ ಮನ್ಪುವೆ ಜೈ ಭಾರತ್ ಜೈ ಹಿಂದ್ ರಥ ವೇದಿಕೆದ ಗೌರವ ಉಪಸ್ಥಿತಿ ನಿಂತಿದೆ ಈ ಕಾರ್ಯಕ್ರಮಕ್ಕೆ ಬಂದ ಶುಭ ಸಂದೇಶವನ್ನು ಅಂಚನಾ ಶ್ರೀಮತಿ ಮಮತಾ ಗಟ್ಟಿ ಮೇರೆಗೆ ಸೊಲ್ಮೆಲಿನ ಸಂದೇಶ ಮಂತೊಂದು ವೇದಿಕೆಯನ್ನು ನಿರ್ಗಮಿಸಿದ ನಮ್ಮ ಕಟೀಲ್ ಅಸ್ರಂಡ್ಯರ್ನ ಪಾದಕಮಲಗೆ ವಂದಿಸೊಂದು ಇನ್ನಿತ್ತ ಈ ವೇದಿಕೆದ ಅಧ್ಯಕ್ಷ ಸ್ಥಾನ ವಹಿಸನ ಆತ್ಮೀಯರಾಯನ ಬಳಿಯಾರು ಸಂತೋಷ್ ಕುಮಾರ್ ರಯ್ಯೆ ಅಂಚನೆ ವೇದಿಕೆಡಿ ಇತ್ತನ ಮಾತ ಅತಿ ಅಭ್ಯಾಗತರಿಯನ ಒಂಜಿ ಪದ ಹೊಂದಿಸೊಂದು ಅಂಚನೆ ಮುಂಭಾಗಡಿ ಆಸೀನರಾಯನ ಮಾತಾ ಭಗವದ್ಭಕ್ತರ ಹೊಂದಿಸೊಂದು ಈ ತಲಪಾಡಿದ ಒಂಜಿ ಕ್ಷೇತ್ರದ ತೂರ್ನಾಗ ದಯಪಡಂದು ಒಂಜಿ ಶತಚಂಡಿತ ಯಾಗ ಅಂದಲ್ಲ ಎಟ್ಟು ಭಾರಿ ವಿಜೃಂಭಣೆ ಈ ಒಂಜಿ ಪರಿಸರದ ಜನಕ್ಕನ ಉತ್ಸಾಹ ಎಬಂಡ ಎಂದು ಏನಿಡೆಗೆ ಈ ದೇವಸ್ಥಾನಕ್ಕೆ ಬರ್ಬಂದು ರಟ್ನೇ ಸೇರಿ ಅಂಚನೆ ಎನ್ನ ಆತ್ಮೀಯರಾಯನ ಪ್ರದೀಪ ಕಿಲ್ಲೆ ಬಂಡೇರು ಎನ್ನ ಸಂಬಂಧಿಕರಿಲ್ಲ ಅಂಚನೆ ಈ ಊರ್ದ ಒಂಜಿ ಮಾತ ಒಂಜಿ ನೆಟ್ಟು ಈ ಒಂಜಿ ಪ್ರೀತಿಡಿ ಎಂಕ್ಲೀಡೆ ಬೈದ ಈ ಒಂಜಿ ವ್ಯವಸ್ಥೆ ತೂನಾಗ ಮುಲ್ಪ ನಾನಾ ದುಂಬುಗಳ ಈ ನೆಟ್ಟು ನಿಕ್ಕಲ ಸಹಕಾರ ಹಿಡ್ದು ಅಂಚನೆ ಭಾರಿ ಒಂಜಿ ನೆಟ್ಟು ಮುಲ್ಪ ಆಪುಣ ಮಾಡ್ಬಿಡ ಉದ್ದೇಶ ಈ ದುರ್ಗಾ ಪರಮೇಶ್ವರನ ಅನುಗ್ರಹ ನಮ್ಮ ಮಾತಾಡಲ್ಲ ಉಂಡು ಅಂಚನೆ ನಿಕ್ಕಲ ಮಾತ ಉತ್ಸಾಹ ತೂನಾಗ ಈ ಪ್ರದೇಶನೇ ಒಂಜಿ ವಿಶಿಷ್ಟವಾಯಿನ ಒಂಜಿ ದೇವಸ್ಥಾನ ಅದು ಇಡೀ ನಮ್ಮ ರಾಜ್ಯಡೇ ಒಂಜಿ ಅನುಗ್ರಹ ಈ ದೇವೇಡ ಉಂಡು ನಿಕ್ಕಲ ಮಾತ ಪ್ರೋತ್ಸಾಹ ತೂನಾಗ ಎಂಕ್ಲ ನಿಕ್ಕಲ ಒಟ್ಟಿಗೆ ಯಾಪಗ್ಲ ಉಳ್ಳಾ ಪನ್ನೊಂದು ಎನ್ನ ಪಾದೇರು ಒಂದು ದೈ ಹಿಂದ್ ಬೇರೆ ಪುರ್ಲುದ ಪಾತೆರ ಇನ್ನಿತ ಕಾರ್ಯಕ್ರಮಕ್ಕೆ ಬಂದದ ಶುಭ ಸಂದೇಶ ಕೊನ್ನಂಚಿನ ಶ್ರೀ ಬಿ ಆರ್ ಶೆಟ್ಟಿ ಬೈಯಲು ಮೇರೆಗೆ ಸೊಲ್ಮೆಲಿನ ಸಂದೇಶ ಮಂತದ ಮೊದಲನ ದೊಂಬುಗು ಅವನು ಆ ಹೊರೆ ಕಾಣಿಕೆದ ಕೊಡಿನ ಕಡೆ ತಕ್ಲೆಗೆ ತುಯ್ಯರ ದಿಕ್ಕುಜಿ ಕಡೆ ತಕ್ಲೆಗೆ ಕೊಡಿನ ತುಯ್ಯರ ದಿಕ್ಕುಜಿ ನಾನು ಅವಳು ಆಪನ ಕಾರ್ಯಕ್ರಮ ಯಶಸ್ವಿ ಎಂದು ಆಡ ಇನಿ ಅಪ್ಪೆ ದುರ್ಗ ಪರಮೇಶ್ವರಿ ಅಮ್ಮನ 1-2 ಕಿಲೋಮೀಟರ್ ದೂರ ಎನ್ನ ಅಂದಾಜು ಒಂಜಿ ಅಲ್ತದ ಬೀರಿಡಿದು ಇಡೇ ಬರೋಡ್ನ ಒಂಜಿ 10 ಕಿಲೋಮೀಟರ್ ಜಾಸ್ತಿ ಆದಿಪ್ಪು ಆ 10 ಕಿಲೋಮೀಟರ್ ಜಾಸ್ತಿ ಬೀರಿ ಗಣೇಶ್ ಮಂದಿರದ ಅಲ್ತ ಸ್ಟಾರ್ಟ್ ಆಗಿ ನಂಚಿನ ಆ ಹೊರೆ ಕಾಣಿಕೆದ ಕೊಡಿನಿ ಕಡೆ ತಕ್ಲೆ ತುಯ್ಯರ ಆತಿಚಿ ಅಂಚಾದ ಮೂಲು ನಡಪು ನಂಚಿನ ಈ ಎನ್ಮ ದಿನದ ಕಾರ್ಯಕ್ರಮಲ ಆ ನೂದೆಕು ನೂದು ಯಶಸ್ವಿ ಹಾಕೊಂಡು ಅಪ್ಪೆನ ಒಂಜಿ ಸಂದೇಶ ಅಪ್ಪೆನ ಒಂಜಿ ಆಶೀರ್ವಾದ ಆ ಹೊರೆ ಕಾಣಿಕೆ ಇಂಚ ಬೈದಿರ ಬಣ್ಣದ ಎಲ್ಲಿಯ ಜೋಕುಲು ಹಿಡಿದು ಬತ್ತನ ಪ್ರಾಯದಾಕಲು ಮುಟ್ಟಲು 10 ಕಿಲೋಮೀಟರ್ ನಡತ ಬತ್ತೇರು ಜವಂದಿ ಪುಂಜೋಕಲು ಐತೊಟ್ಟಿಗೆ ತಾಳ ಪಾಡದೆ ಕುಣಿತ ಭಜನೆದೊಟ್ಟಿಗೆ ಬತ್ತೇರು ಐತೊಟ್ಟಿಗೆ ವಿಶೇಷವಾದ ಬೆತೆ ಬೆತೆ ಜವನೇರಿನ ತಂಡಲು ಇಡೆ ಬತ್ತೇರು ಏರಲ್ಲ ಇತ್ತೆ ಇಚ್ಚಿಂದ ಎಲ್ಲ ಕಾಡೆ ಒಂಜಿ ಜವಂದಿ ಪೊನ್ನಡ ಪನ್ಪಡೆ ನಮಗ ಈ ಬೀರಿ ಗಣೇಶ್ ಮಂದಿರಡು ತಲಪಾಡಿದ ಅಪ್ಪೆ ದುರ್ಗ ಪರಮೇಶ್ವರಿ ಕ್ಷೇತ್ರ ಕೊಂಜಿ ನಡತೊಂದು ಸೀದ ಮಾರಗಡು ಐವಡೆ ಆದ ಬಲಮಗ ಪಣ್ಣನ ವಾ ಪೊನ್ನುಲ ತಯಾರಿಪ್ಪಾರು ಅಜಿಪ್ಪ ಎಲ್ಪ ವರ್ಷದ ಪ್ರಾಯದ ಅಪ್ಪೆ ಕಾರ್ಬೇನ ಕೈಬೇನ ಅಂದು ಇತ್ತು ನಡ ಗಣೇಶ್ ಮಂದಿರ ಹೊಡೆದು ಖಾಲಿ ಟೋಲ್ ಗೇಟ್ ದಾಡಿ ಮುಟ್ಟಲ ನಡಪೆರಾಡ್ತಾರೆ ಎನ್ನ ಕಾರ್ಬೇನ ಮಗ ಯಾನ ನಡಪ ಯಾನ ರಿಕ್ಷಾಡು ಪೋವೆ ಅಂದು ಆನ ಅಪ್ಪೆನ ಹೊರೆ ಕಾಣಿಕದ ಈತ್ ದೂರದ ಈತ್ 10-16 ಕಿಲೋಮೀಟರ್ ದೂರ ಆ ಅಪ್ಪೆನ ಮನಸ್ಸರಿ ಎಂಚ ಪುನು ಬಣ್ಣನಡ ಇಂದು ದುರ್ಗ ಪರಮೇಶ್ವರಿ ಅಪ್ಪೆನವಳು ನಡಪು ನಂಚಿನ ಶತಚಂಡಿಕ ಯಾಗ ಬ್ರಹ್ಮ ಕೆಲಸೋತ್ಸವ ಬೇತೆ ಕಾರ್ಯಕ್ರಮಗಳು ಈ ಕಾರ್ಯಕ್ರಮಕ್ಕೂ ಯಾನ್ಲ ನಡತೆ ಪೋಣ ಎನ್ನ ಕಾರುಬೇನ ಸುಮಾರಾವು ಎನ್ನ ಹೃದಯಡಿತ್ತು ನಂಚಿನ ಎಂಗೆ ಹೃದಯ ಬೇನೆ ಸುಮಾರಾವು ಎಂಗೆ ನಿತ್ಯ ನಿರಂತರವಾದ ಮೇಕೈ ಬೇನುಂಡು ಇನಿ ನಡತೆ ಪೋಣ ಈ ಸಾವಿರ ಜನತೆ ಒಟ್ಟಿಗೆ ಅಪ್ಪೆನ ಧ್ಯಾನ ಮಂತೊಂದು ನಡತೊಂದು ಪೋಣ ಇಂದು ಎಂಕೆ ಆ ಅಪ್ಪೆ ಸೌಖ್ಯ ಕೊರುವೆರು ಸಾದಿರೆ ನಡತೊಂದು ಪೋಣಗ ಜವಂದಿ ಪೊಂಜೋಕಲು ಕನಸರಿ ಮನಸರಿ ಇನ್ಯರು ಅಪ್ಪೆ ದುರ್ಗ ಪರಮೇಶ್ವರ ಅಮ್ಮನ ನೆಕ್ಕೆ ಯಾನೆ ಈತು ದೂರ ನಡತೊಂದುಲ್ಲ ಕಾಲೇಜಿ ಪೋಪುನ ಪೊಣ್ಣನ ಮನಸರಿಪ್ಪು ಯಾನೆ ಈ ಸತ್ಯದ ಕ್ಲಾಸರಿ ಹೈಯೆಸ್ಟ್ ಮಾರ್ಕ್ ತೆತ್ತದೆ ಪಾಸ್ ಆದ ಎಡ್ಡೆ ಕೆಲಸದಿಕ್ಕಾರಂದು ಜವನಿಯವರಿ ನೆನಪು ಎಂಜಿನ ಯುವಕ ಮಂಡಲ ಬೆತೆ ನೆಟ್ಟಡೆ ಗೊಬ್ಬುನ ಆಯ್ತು ನಾನ ಎಂಕಿ ನೀ ಎಡ್ಡೆ ಒಂಜಿ ಅವಕಾಶ ದಿಕ್ಕಾಡೆ ಬೆತೆ KS ಬೆತೆ ಎಕ್ಸಾಮ್ ಕುಳಿದ ನಂಜಿನ ಜವನಿ
ಮೆರವಣಿಗೆ ಇರ್ತನ ಅಪ್ಪನಕ್ಕೆ ನಡಪು ಎನ್ನ ಪರೀಕ್ಷೆ ಪಾಸಾದ ಹೆಂಗ್ ಕೊಂಚ ಉನ್ನತ ಉದ್ಯೋಗ ತಿಕ್ಕದು ಆನ ಪ್ರಾಯದ ಜವನಿಯರು ಅಜ್ಜರ ನಕ್ಲು ನೆನಪರು ಎಂಕ್ ಬೆದ ಬೇತ ತೆಮ್ಮ ಉಂಡು ತರಬೇನ ಉಂಡು ಎಂಕ್ ಇನಿ 10 ಕಿಲೋಮೀಟರ್ 16 ಕಿಲೋಮೀಟರ್ ಅಪ್ಪನ ಒಂಜಿ ಆ ಶ್ರದ್ಧಾ ಕೇಂದ್ರಗೂ ಆ ಕ್ಷೇತ್ರಕ್ಕೂ ನಡೆದು ಪೋಂಡು ನಾನು ಯಾನ್ ಮನಸ್ಸರಿ ಎನ್ನಿನ ಪರಿಹಾರ ಹಾಕೊಂಡು ಅಪ್ಪೆ ಅಮ್ಮಗೆ ಜವಂದಿ ಪೊನ್ನು ಮದಿಮೆ ಒಂದೇ ಇತ್ತು ನಾನು ಈ ತಲಪಾಡಿದ ದುರ್ಗ ಪರಮೇಶ್ವರ ಅಮ್ಮನ ಆ ಸನ್ನಿಧಿಗೆ ಬರ್ತದೆ 10 ಕಿಲೋಮೀಟರ್ ನಡೆತದೆ ಎನ್ನ ಬೆಗರು ಭೂಮಿಗೆ ಬೋರ್ದು ಯಾನು ಸಾಷ್ಟಾಂಗ ಮೂಲ ಅಡ್ಡ ಬೋರ್ದಾನಾಗ ಎನ್ನ ಮಗಳಿಗೆ ಒಂಜಿ ಎಡ್ಡೆ ಪೊದು ಬರಡೆಂದು ಬರ್ತದೆ ಮೂಲು ಸೆರಂಗಿದಿರ್ತದೆ ಆ ಅಡ್ಡ ಬೋರುನಾಡ ಆ ಅಪ್ಪನ ಆಶೀರ್ವಾದ ನೂದಕ್ಕೆ ನೂದು ಆಪುಂಡು ಹಿರಿಯ ಕ್ಲಿಯಂಚ ಪಂತೆರ ಇನ್ನಿಲ್ಲ ಆಪುಂಡು ಅಪ್ಪನ ಏರೆ ಬಾರಿ ಶ್ರದ್ಧೆಯನ್ನು ನಂಬುದೇರ ಅಪ್ಪ ಏರೇನಿಲ್ಲ ಬಿಡ್ದು ಬಾರ್ದಿಚೇರು ನಮ್ಮ ಕೊಲ್ಲೂರಿಗೆ ಹೋದು ಮುಕಾಂಬಿಕಾ ಅಮ್ಮಡ ಹೋದು ಪ್ರಾರ್ಥನೆ ಮನ್ಪ ನಮ್ಮ ಪೊಲರಿಗೆ ಹೋದು ರಾಜರಾಜೇಶ್ವರ ಅಪ್ಪನ ಪ್ರಾರ್ಥನೆ ಮನ್ಪ ನಮ್ಮ ಕಟೀಲಿಗೆ ಹೋದು ದುರ್ಗ ಪರಮೇಶ್ವರ ಅಮ್ಮಡ ಪ್ರಾರ್ಥನೆ ಮನ್ಪ ನಮ್ಮ ಹೋದು ಭಗವತಿದ ಪ್ರಾರ್ಥನೆ ಮನ್ಪ ನಮ್ಮ ಇನಿ ತಲಪಾಡಿದ ದುರ್ಗ ಪರಮೇಶ್ವರಿ ಅಪ್ಪಡ ಬರ್ತದೆ ಕಾರಿಗೆ ಅಡ್ಡ ಬೋರ್ದು ಎಂಚಿನಲ್ಲ ಕಷ್ಟ ಇತ್ತು ನಾನ ಎಂಚಿನಲ್ಲ ಬೇಲೆ ಆಗೋಡು ನಾನ ನಮಕೇನಿಂದ ನನ ಅಪ್ಪೆ ಐಕೆ ನೂದಕ್ಕೆ ನೂದು ಸ್ವಲ್ಪ 30% ನೂದಕ್ಕೆ ನೂದು ಶ್ರದ್ಧೆ ಬರ್ತದೆ ಪ್ರಾರ್ಥನೆ ಮಂತಂದಾನ ಆತನೇ ಆಪುಂಡು ಆವು ಇಂದು ತಲಪಾಡಿ ದುರ್ಗ ಪರಮೇಶ್ವರಿ ಕ್ಷೇತ್ರದ ಕಾರ್ಣಿಕ ಯಾನ ಕೋಡಲ ಈ ದೇವಸ್ಥಾನ ಬತ್ತಿತ್ತೆ ಮೂಲು ಕೋಡದೊಂಜಿ ಕಾರ್ಯಕ್ರಮವನ್ನು ಆ ಕಣ್ಣಾರೆ ತೂದಾನಾಗ ಏರನೆಲ್ಲ ಉಡಾಲ್ ದಿಂಜಿದ ಬರಡು ಇನ್ನಿತ ಹೊರಕಾಣಿಕದ ಮೆರವಣಿಗೆ ತೂದು ಬರ್ತದೆ ಮೂಲ ಕುಣಿತ ಭಜನೆದ ಆ ಜೋಕುಲು ಕುಣಿತ ಭಜನೆ ಮನ್ಪುಣಂಜನ ಐತ ಒಟ್ಟಿಗೆ ಚೆಂಡ ನಾದುಗು ಅಕಲಿ ನಲಿಪುಣಂಜನ ಪೊರ್ಲು ತೂದಾನಾಗ ಏರನ ಮನಸ್ಸಿಲ ನಿಜವಾದ ಖುಷಿಯಾವು ಆ ಖುಷಿದು ಏರ್ಲ ಪ್ರಾಯದ ಎಲ್ಲ 5 ವರ್ಷ ಜಾಸ್ತಿ ಬದುಕೇರಿ ಅಂಚಾದ ಇನಿ ಸತಚಂಡಿಕ ಯಾಗ ದೀದು ಈ ಎನ್ಮ ದಿನದ ಕಾರ್ಯಕ್ರಮ ಮನ್ಪುಣಿದಲ್ಲ ಸುಲಭದ ಸಂಗತಿ ಐತ ಒಟ್ಟಿಗೆ ಈ ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರಾದಿಪ್ಪು ಸತಚಂಡಿಕ ಯಾಗದ ಅಧ್ಯಕ್ಷರು ಅರ್ನ ಟೀಮ್ ಆದಿಪ್ಪು ವ್ಯವಸ್ಥಾಪನಾ ಸಮಿತಿದ ಸದಸ್ಯರಾದಿಪ್ಪು ಆ ನಿತ್ಯ ನಿರಂತರವಾದ ಕೆಲವು ಇನಿ 1-2 ತಿಂಗಳತ್ತು 1 ವರ್ಷದೇ ದುಂಬು ಈ ಕಾರ್ಯಕ್ರಮ ಆವಡೋದು ಪಣ್ಣದಾಂಡ ಅಕಲ ಆಯ್ಕೆ ಯೋಜನೆ ಪಾಡ್ದಿಪ್ಪೇರಿ ಇಂದು 1-2 ಲಕ್ಷ ರೂಪಾಯಿದ ಯೋಜನೆ ಲತ್ತು ಆ ಕುಡಿಮರತ ಪೊರ್ಲುದು ತೂದು ತಿರ್ತು ಪ್ರಾರ್ಥನೆ ಮಂತನಾಡ ಏರೆಗಿಲ ಅಪ್ಪನ ಆಶೀರ್ವಾದ ತಿಕ್ಕು ಐತ ಒಟ್ಟಿಗೆ ಬಂಗಾರದ ಮೂರ್ತಿಲೆ ವಿಶೇಷವಾದ ಪನ್ಪೆರೆ ಗುರುತ್ವಾಕಾರ ಕರ್ಬಗು ಎಂಚ ಅಯಸ್ಕಾಂತದ ಆ ಒಯ್ಪುನ ಶಕ್ತಿ ಉಂಡ ಅಂಚನೆ ತಲಪಾಡಿದ ದುರ್ಗ ಪರಮೇಶ್ವರ ದೇವಸ್ಥಾನಕ್ಕೂ ಬರ್ಪುನಂಚಿನ ಭಕ್ತರಿಗೆ ದೇವಸ್ಥಾನದ ಉಲೈ ಪೊಗ್ಗಿನ ಗಣೆ ಆ ಗುರುತ್ವಾಕರ್ಷಣದಂಚಿನ ಆ ಶಕ್ತಿ ಅಯಸ್ಕಾಂತದಂಚಿನ ಶಕ್ತಿ ನಿಜವಾದ ಭಕ್ತಿರಿ ಶ್ರದ್ಧೆಡಿ ಉಲೈ ಪೋನಾಗ ನೂದೆಕ್ಕೆ ನೂದು ಗೊತ್ತಾಪುಂಡು ಒಂಜಿ ವೇಳೆ ನೂದೆಕ್ಕೆ ನೂದು ಗೊತ್ತಾಯ್ಜಿ ನನ್ನ ಪಿರವರ ಭತ್ತದ ಐನ ಗೊತ್ತು ಮನ್ಪುನಂಚಿನಲ್ಲ ಇಂದು ದಾದಾ ಬಣ್ಣ ಆ ದೇವಸ್ಥಾನಡು ಆಯಿನಂಚಿನ ಬೇಲೆನು ಆ ಪನ್ಪುಣಿ ರಾಜಕೀಯ ಪನ್ಪೇರೆ ಮೂಲಭೂತ ಸೌಕರ್ಯದ ಕೊರತೆಗಳುಂಟು ಅನುದಾನದ ಅವಶ್ಯಕತೆ ಉಂಟು ಒಂದು ಆನ ಈ ದೇವಸ್ಥಾನಡು ಓಲ ಬೇಲೆ ಬಾಕಿಚ್ ಅಕಲಿ ಹಿರಿಯಕಲಿ ಕಣ ಕಟ್ಟದಿಪ್ಪೇರಿ ದುಂಬದ ಅಧ್ಯಕ್ಷನಕಲಿ ಕಣ ಕಟ್ಟದಿಪ್ಪೇರಿ ಆಡಳಿತ ಮುಕ್ತೇಶ್ವರ ಕಣ ಕಟ್ಟದಿಪ್ಪೇರಿ ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಅರ್ನ ಇಡೀ ಸಮಿತಿ ಕಣ ಕಟ್ಟದಿಪ್ಪೇರಿ ದೇವಸ್ಥಾನದ ಆ ಬೇಲೆ ಅವಡು ದೇವಸ್ಥಾನದ ಮಿತ್ತದ ಬೇಲೆ ಅವಡು ದೇವಸ್ಥಾನದ ಮೂರ್ತಿ ಬಸತ್ತ ಅವಡು ದೇವಸ್ಥಾನದ ಆ ಕೊಡಿಮರಕ್ಕೂ ಇಂಚಿನ ಶಕ್ತಿದಾಯಕವಾಯಿನ ಬೇತೆ ವ್ಯವಸ್ಥೆ ಆವಡು ಆ ಬಂಗಾರದ ಕನ್ನಡಿ ಆವಡು ಅವು ಆವಡು ಇಂದು ಆವಡು ಎಂಚೆಂಚಿನ ಕಣ ಕಟ್ಟಿದೇರ ಆ ಕಣ ನನಸಾವಡು ನಾಡ ಅಕಲಿ ಕೇವಲ ಇಲ್ಲಲ್ಲಿ ಕುಳ್ಳುದು ಕೇವಲ ಮೀಟಿಂಗ್ ಆದ ಕುಳಿದು ಇಲ್ಲಿಲ್ಲಡೆ ಬೋದಿತ್ತೇರಿ ಸಂಘಗೂ ಬೋದಿಪ್ಪೇರಿ ಏರೆರಡು ಚಿಕ್ಕುಂಡು ಆಡೆ ಮಾತ ಬೋದಿಪ್ಪೇರಿ ಈ ಆಮಂತ್ರಣ ಪತ್ರಿಕೆನೆ ಏರೆಗಾಲ ಹಿರಿಯಕ್ಲೆ ಕೊರಡು ನಾಡ 1 ಗಂಟೆ 2 ಗಂಟೆ ಆಗ್ಲೇ ಕಾತದೆ ಬಾಜಲಾದ ದೇವೇರ್ ನನಗೆ ಕಾತುಗಳು ದಿಪ್ಪೇರು 1 ವೇಳೆ ತನ್ನ ಸ್ವಂತಗೂ ನಾಡ ಕಾಕಜಿನ ಬೈಕೆ ದಕ್ಕದು ನೇರವಾದ ಬತ್ತಿಪ್ಪೇರು ಆಂಡ ಅಪ್ಪೆಗೆ ಬಡದು ತಾಳ್ಮೆ ಯಾನ್ ಒಂಜಿತಿಗೆ ಪೋನಾಗ ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರ ಅರಣ್ಯ ಒಟ್ಟಿಗೆ ಇಡೀ ಒಂಜಿ ಟೀಮ್ ಉಂಟು ಅಕಲೆ ಆ ಆಮಂತ್ರಣ ಪತ್ರಿಕೆ ಅರಣ್ಯ ಕೈಟೆ ಕೊರಡು ಬಂದ್ಬಿಡ ಉದ್ದೇಶರು ಪಾಪ ಎತ ಗಂಟೆ ಕಾತದ ಕುಳ್ಳಿಯರು ಆ ಗಂಟೆ ಕಾತದ ಕುಳ್ಳನಗಳ ಆಕಲೆನ ಮೋನೆಡಿ ಇಪ್ಪುನಂಚಿನ ಆ ವಿಶೇಷವಾದ ಒಂಜೆಂದು ಇತ್ತೆ ಬರ್ಪೇರಿ ಬೊಕ್ಕ ಬರ್ಪೇರಿ ಆಂಡಲ ದಾದಮನ್ನ ಅರೆಡ್ದು ಎಂಚಿನ ದೇವಸ್ಥಾನಗೂ ಪ್ರಯೋಜನ ಒಂದು ಐಕ ಬಡದು ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರ ಆ ಟೀಮದ ಆ ವಿಶೇಷವಾದ ಆಕಲೆ ನಮಗೆ ಶಕ್ತಿ ಬಂದ ತಾಳ್ಮೆ ಆ ತಾಳ್ಮೆ ಇರದಾದೆ ಇನಿ 8 ದಿನದ ಕಾರ್ಯಕ್ರಮ ಯಶಸ್ವಿಯಾದ ಕಾರಣ
ಈತ ಜನಗಳಿನ ಒಟ್ಟಾದ ಒಂಜಪ್ಪೆ ಜೋಕುಲೆಲಕ ಜಾತಿ ಮತ ಭೇದಜ್ಜಂದೆ ಶ್ರೀಮಂತ ಬಡತನ ಅಂತರಜ್ಜಂದೆ ನಮ್ಮ ಮಾತ ಭಾರತಾಮಿನ ಜೋಕುಲು ಪನ್ಪುನ ಲೆಕ್ಕಾಚಾರಗಳು ನಮ್ಮ ಮಾತ ಒಂಜಿ ನಮ್ಗೈಟ್ ಭೇದ ಭಾವ ಇಜ್ಜಿ ಬ್ರಾಣೆರು ಭಟ್ರು ಸೆಟ್ರು ಪೂಜಾರ್ಲು ಮೂಲಿಯರು ಗಾಣಿಗೆರು ಅಕ್ಕಲು ಮೆಕ್ಕಲು ಪನ್ಪುನ ಭಾವನೆ ಇಜ್ಜಿ ಮಾತ ಅಪ್ಪೆ ದುರ್ಗಾ ಪರಮೇಶ್ವರಿ ಅಪ್ಪೆನ ಭಕ್ತಿರು ಪನ್ಪುನ ಭಾವನೆಡು ಈತೊಂಜಿ ಶೋಕದ ಕಾರ್ಯಕ್ರಮ ಮನ್ಪರೆ ಆ ಅಪ್ಪೆ ಹಾಕ್ಲಿಗೆ ಆಶೀರ್ವಾದ ಮಂತೇರೆ ಅಪ್ಪೆ ಹಾಕ್ಲಿಗೆ ಆ ತಾಳ್ಮೆ ಕೊಡ್ತಾರೆ ಅಪ್ಪೆ ಹಾಕ್ಲಿಗೆ ಆ ಶಕ್ತಿ ಕೊಡ್ತಾರೆ ಇಜ್ಜಿನ ಈತು ಶೋಕದ ಈತು ಬರ್ಲುದ ಹೊರೆ ಕಾಣಿಕೆದ ಕಾರ್ಯಕ್ರಮ ಯಾರ ಸಾಧ್ಯತೆ ಇಜ್ಜಿ ಇತ್ತೆ ಈ ಪೊರ್ತುರ್ಲ ಈತ ಜನ ಈ ಧಾರ್ಮಿಕ ಸಮೇತ ಎದುರು ಕುಲಿಯರ ಸಾಧ್ಯ ಇಜ್ಜಿ 10 ಕಿಲೋಮೀಟರ್ 16 ಕಿಲೋಮೀಟರ್ ನಡತದೆ ಬಚ್ಚಿದಾದಲ ಅಕ್ಲ ಇಲ್ಲದೆ ಹೋಗ್ತೇವೆ ಆನ ಅಪ್ಪೆನ ಆ ಆಶೀರ್ವಾದ ಬೋಡು ಈ ಕಾರ್ಯಕ್ರಮ ಯಶಸ್ವಿ ಆವಡು ತಲಪಾಡಿದ ಬ್ರಹ್ಮ ಕೆಲಸ ಕೇವಲ ತಲಪಾಡಿಗೆ ಮಾತ್ರ ಸೀಮಿತ ತಂದೆ ಇಡೀ ಜಿಲ್ಲೆ ರಾಜ್ಯಗಳ ಮಾದರಿ ಆವಡು ಪನ್ಪುನ ಲೆಕ್ಕಾಚಾರಡು ಈ ಮೂಜಿ ಗ್ರಾಮದಕ್ಲ ಒಟ್ಟಿಗೆ ಆದ ಪರವೂರ್ದಕ್ಲ ಒಟ್ಟಿಗೆ ಆದ ಈತ ಶೋಕದ ಒಂದು ಕಾರ್ಯಕ್ರಮ ಆಯರ ಕಾರಣ ನೆಕ್ಕೆ ಈ ಮಗನಿಗೆ ಮೂಜಿ ಗ್ರಾಮ ಉಂಡು ಮೂಜಿ ಗ್ರಾಮದಕ್ಲ ಏತ ದಿನೊಟ್ಟು ದಾದ ಭಾರಿ ರೊತೊಡಿಪ್ಪೆರ್ಲ ಸಾಧ್ಯತೆ ಉಂಡು ಇಜ್ಜಿನ ಈತ್ ಪೊರ್ಲು ಕಾರ್ಯಕ್ರಮ ನಡಪೆರ್ನ ಸಾಧ್ಯ ಇಚ್ಚಿ ಅವಳು ನಡಪುನ ಜನ ಪಾರಾಯಣ ಆದಿಪ್ಪು ರುದ್ರಯಾಗ ಆದಿಪ್ಪು ಸತಚಂಡಿಕ ಯಾಗ ಆದಿಪ್ಪು ಅವಳು ತೂಣಗ ಏರೇನಾಲ ಮನಸ್ಸರು ಎಂಚಿನ ಒಂಜಿ ಕಷ್ಟ ಇತ್ತಂದಲ್ಲ ಪರಿಹಾರ ಅವಳು ಯಾನ್ ದಿಂಜ ಪಾತೇರಿಯರು ಹೋಗ್ತಿ ನಾನಾತ ಕಾರ್ಯಕ್ರಮ ಉಂಡು ಗೊತ್ತಾಂಡ್ರಿ ಭಾಷಣ ಕೇಂದ್ರ ಬೈದಿನಿ ಹತ್ತದಲ್ಲ ಗೊತ್ತು ಆನ ತಲಪಾಡಿದ ಅಪ್ಪನ ಆಶೀರ್ವಾದರು ಈ ಕಾರ್ಯಕ್ರಮಗಳು ಯಶಸ್ವಿ ಆಗ್ತದೆ ನೆಟ್ಟು ಬೆಂತನಾಗ್ಲಿ ಯಾನ್ ಏತ ಜನ ಕೋಡೆ ಕೆಲವು ಎನ್ನ ಮಿತ್ರರು ದಿಕ್ಕೇರು ಏತಾ ದಿನ ರಜೆ ಮಂತದ ಎಂಗ್ಲು ಮೂಲು ಉಲ್ಲ ಬಂಡೇರು ಎಲ್ಲಂಜಿ ಕಾರ್ಯಕ್ರಮ ಮುಗಿನಾತ ದಿನಲ್ಲ ವಾ ಕಾರ್ಯಕ್ರಮ ಇತ್ತು ನಾನಲ್ಲ ವಾ ಮದಿಮೆಗಳೇ ಎಂಗ್ಲು ಪೋಪುಜ ವಾ ಬೇತ ಕಾರ್ಯಕ್ರಮ ಪೋಪುಜ ಅಪ್ಪನ ಕಾರ್ಯಕ್ರಮ ಅವಡು ಅವು ಆ ಜವನೇರ ಅಂಚ ಪನೇರ ಒಂಜಿ ಅಪ್ಪನ ಆಶೀರ್ವಾದ ಒಂಜಿ ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರನ್ನ ಆ ಒಂಜಾದ ಒಟ್ಟಿಗೆ ಲೆತೊಂದು ಹೋಗ್ಬೇರತ್ತ ಐತ ಶಕ್ತಿಯಿಂದ ಎನ್ನ ಮನಸ್ಸಿನ ಈ ಜನ ಈತ ಮಲ್ಲ ಸಬೆಟ್ಟು ತಲಪಾಡಿನ ಸೇರುಣಿ ಪಂಡ ಒಂದು ವಿಶ್ವದಾಗ ಒಂಜಿ ಕಡೆ ಭಾರಿ ಪೊರ್ಲದ ಮೂಲಭೂತ ಸೌಕರ್ಯದ ಪಂಡ ಮಾರ್ಗಲ ಭಾರಿ ಶೋಕಡುಂಡು ನೆಕ್ಕೆ ಬರ್ಪುನಂಚಿನ ಆ ದ್ವಾರ ದೇವರನ ಐನ ತೂದಾನಗನೆ ಪರವೂರ್ದ ಭಕ್ತರೆಲ್ಲ ಖುಷಿ ಅವು ಇನಿ ದೇವಸ್ಥಾನದ ಉಲೈ ಬಣ್ಣಗ ಆ ವಿಶೇಷವಾದ ಛತ್ರ ಆ ಮದಿಮೆದ ಹಾಲ್ ಐತ ಒಟ್ಟಿಗೆ ಅಕ್ಲಿನ ನಾನ ಆ ಹಾಲ್ ಪಾಪದಕ್ಲಿ ಏರು ಮದಿಮೆ ಆಪುಂದಲ್ಲ ಪ್ರಿಯ ಆದಂದು ಪಂಡಿರು ನಿರ್ತು ಮಲ್ಲ ಸಮಾಜ ಸೇವೆ ಇಂಜಿನ ಅಪ್ಪಗ ಮಾತೆಲ್ಲ ಹೆಚ್ಚಿನ ತಲಪಾಡಿದ ದೇವಸ್ಥಾನದ ಅಪ್ಪನ ಆ ಸಾನ್ನಿಧ್ಯೋಡು ಮದಿಮೆ ಆದ ಆ ಹಾಲ್ಡ್ ಮದಿಮೆ ಆಪುನಿ ಪಂಡಂದ್ರೆ ಭಾಗ್ಯ ಪನ್ಮನ ಲೆಕ್ಕಾಚಾರ ಅತ್ಯಂತ ಪಾಪದಾಯಕಲ ದಾಲ ಬಾಡಿಗೆ ದತ್ತನೊಂದೇ ಮೂಲ ಮದಿಮೆ ಆಪುನಿ ಪಂಡನ ವ್ಯವಸ್ಥಾಪನಾ ಸಮಿತಿಯ ದೇವಸ್ಥಾನದ ಅರ್ಚಕ ವೃಂದದಕ್ಲೆನ ಈ ದೇವಸ್ಥಾನದ ಆಡಳಿತದ ಅಕ್ಲಿಗೆ ವಿಶೇಷವಾದ ಅಭಿನಂದನೆ ಕೊಡು ಈ ದೇವಸ್ಥಾನದ ಜಾಗದ ಬಗ್ಗೆ ಬಾತೇರಿಯರು ಯಥಾ ವರ್ಷ ನಾನ ಯೋಗ ಅನುಬಲ ಇನಿ ಆ ಜಾಗೆ ದೇವಸ್ಥಾನ ಬರ್ಕೊಂಡು ದೇವಸ್ಥಾನಕ್ಕೆ ಅವಶ್ಯಕತೆ ಉಂಡು ಅಕಲ ಮನಪೂರ್ವಕವಾದ ಕೊರ್ಪೇರೆ ಬಣ್ಣನ ಅವು ಅಪ್ಪನ ಶಕ್ತಿ ಅಂತಂದ್ರೆ ಬೇತದಾಲ ಶಕ್ತಿ ಅಂತ ಯಾನ ದಿಂಜ ಪಾತೇರ ಪೋಪುಜಿ ಎಂಗೆ ಪಾತೇರ ಅವಕಾಶ ಮಂತ ಕೊಡ್ತಾನೆ ನಿಕ್ಲಿಗೆ ಪೂರ್ಯರೆಗಳ ಎನ್ನ ಉಡಲ್ ದಿಂಜಿನ ಸೊಲ್ಮೇಲಿನ ಸಂದಾತ ಎಲ್ಲ ಮುಟ್ಟಲ ಮೊರನೆ ಶುರುವಾಯಿನಂಚಿನ ಈ ಬ್ರಹ್ಮಕಲಶೋತ್ಸವ ಸತಚಂಡಿಕ ಯಾಗ ದಾಲ ಒಂಜಿ ವಿಘ್ನ ಪಡೆ ಪಂಡದು ಮಾತೆರೆಗಳ ಅಪ್ಪೆಡ ಯಾನ್ಲ ಪ್ರಾರ್ಥನೆ ಮನ್ಪುಣಿ ಯಾನ್ಲ ಸಾಷ್ಟಾಂಗ ಅಡ್ಡ ಬಡ್ದಕ್ಕೆ ಎಣ್ಣಿ ಮಾತೆರೆಗಳ ಆ ಅಪ್ಪೆ ದುರ್ಗಾ ಪರಮೇಶ್ವರಿ ಅಮ್ಮ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಆರೋಗ್ಯ ಕೀರ್ತಿ ಮಾತೆಲ್ಲ ಅನುಗ್ರಹಿಸಾರೆ ಇಡೀ ಊರ್ದಕ್ಲೆ ಬರ್ತದೆ ಅಪ್ಪನ ಸೇವೆ ಮನ್ಪುಣಿನ ಅವಕಾಶ ದಿಕ್ಕಾಡಿ ನಾನಂಚಿನ ಈ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಿಗಳ ಈ ಪ್ರಧಾನ ಅರ್ಚಕರಿಲ್ಲ ಆ ಟೀಮ್ ದಕ್ಲೆ ನಾನಂಚಿನ ಬೇಲೆ ಆವಡುದು ನಾನ ಅಪ್ಪೆ ಕೊರ್ತನ ಎತ್ತಲ ಉಂಡು ಅಕಲೆ ಕೊರ್ಪುನಂಜಿನ ಮನಸ್ಸಿನ ಅಪ್ಪೆ ಕೊರಡೆ ಪಂಡೊಂದು ಯಾನೆ ಎನ್ನ ಉಡಲ್ದಿಂಜಿನ ಸೊಲ್ಮೇಲಿನ ಸಂದಾದಿ ಎನ್ನ ಪಾತೆರನು ಉಂತವೆ ಜೈ ಹಿಂದ್ ಜೈ ಕರ್ನಾಟಕ.